ನೀವು ಓದಿ ಬುಕ್ ಬರ್ಲಿಲ್ಲ ಇದ್ರೆ ಗುರುಜಿ. ಓದಿ. ಎಂದರೆ ವೃತ್ತಿ ನಿರತರಿಂದ ಶ್ರೀಮದ್ ಭಾಗವತ ಸಂದೇಶಗಳನ್ನು ಕರ್ಮಕಾಂಡೀಯ ಶ್ರೋತೃಗಳು ಕೇಳಿದರೆ ಅದು ಇಲ್ಲಿನಂತೆ ಎಂದು ಪವಾಡದ ಸದೃಶ ಪರಿಣಾಮವನ್ನು ಬೀರುವುದಿಲ್ಲ. ಭಗವಂತನ ಸಂದೇಶಗಳ ಭಕ್ತಿಯುತ ಶ್ರವಣವು ಬೇರೆ ಸಾಮಾನ್ಯ ಸಂಗತಿಗಳ ಶ್ರವಣದಂತಲ್ಲ. ಆದುದರಿಂದ ಪ್ರಾಮಾಣಿಕ ಶ್ರೋತೃವಿಗೆ ಅಜ್ಞಾನವು ಕ್ರಮೇಣ ನಿವಾರಣೆಯಾಗುವ ಅನುಭವದ ಮೂಲಕ ಪರಿಣಾಮ ಗೋಚರವಾಗುತ್ತದೆ. ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಮೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮಾನಃ. ಶ್ವೇತಾಶ್ವರ ಉಪನಿಷತ್ತು 6.23. ಹಸಿದವನಿಗೆ ಆಹಾರವನ್ನು ನೀಡಿದಾಗ ಅವನು ತೃಪ್ತಿ ಹೊಂದುತ್ತಾನೆ, ಜೊತೆಗೆ ಊಟದ ಸುಖವನ್ನು ಪಡೆಯುತ್ತಾನೆ. ಆದುದರಿಂದ ಅವನಿಗೆ ನಿಜವಾಗಿ ಆಹಾರವನ್ನು ನೀಡಲಾಯಿತೋ ಇಲ್ಲವೋ ಎಂದು ಅವನನ್ನು ಕೇಳಬೇಕಾಗಿಲ್ಲ. ಶ್ರೀಮದ್ ಭಾಗವತದ ಶ್ರವಣ ನಿರ್ಣಾಯಕ ಪರೀಕ್ಷೆ ಎಂದರೆ ಅಂತಹ ಕಾರ್ಯದಿಂದ ವ್ಯಕ್ತಿಗೆ ಖಚಿತವಾದ ಜ್ಞಾನೋದಯವಾಗುವುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಓಮಧ್ರಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪರೀಕ್ಷಿತ ಮಹಾರಾಜನು ನುಡಿದನು, ಹೇ ಬ್ರಾಹ್ಮಣ ವಿದ್ವಾಂಸರೇ, ನೀವು ಲೌಕಿಕವಾಗಿ ಕಲ್ಮಶಗೊಂಡಿಲ್ಲದ ಕಾರಣ ಸಮಸ್ತವನ್ನೂ ಬಲ್ಲವರಾಗಿದ್ದೀರಿ. ಆದುದರಿಂದ ನೀವು ನನಗೆ ಹೇಳಿದುದೆಲ್ಲ ಪರಿಪೂರ್ಣವಾದ ರುಜು ಮಾರ್ಗವೆಂದು ನನಗೆ ತೋರುತ್ತದೆ. ನೀವು ಭಗವಂತನನ್ನು ಕುರಿತ ಪ್ರಸಂಗಗಳನ್ನು ಪ್ರವಚನ ಮಾಡುತ್ತಿರುವುದರಿಂದ ನಿಮ್ಮ ಮಾತುಗಳು ಕ್ರಮೇಣ ನನ್ನ ಅಜ್ಞಾನವೆಂಬ ಅಂಧಕಾರವನ್ನು ನಾಶ ಮಾಡುತ್ತಿವೆ. ಬಹಳ ಸೊಗಸಾಗಿ ಶ್ರೀಲ ಪ್ರಭುಪಾದರು ಕೂಡ ಇಲ್ಲಿ ಭಾವಾರ್ಥ ತಿಳಿಸ್ತಾ ಇರೋದು. ಇಲ್ಲಿ ಭಾಗವತದ ಪ್ರವಚನ ಒಬ್ಬರು ಪ್ರಾಮಾಣಿಕವಾದ ಪ್ರವಕ್ತ ಪ್ರವಚನ ಮಾಡುವಂಥವರು ಶುಕಮುನಿಗಳು, ಮತ್ತೆ ಅದೇ ರೀತಿಯಲ್ಲಿ ತುಂಬಾ ಪ್ರಾಮಾಣಿಕರಾದ ಶ್ರೋತ ಕೇಳ್ತಾ ಇರೋರು ಶ್ರೋತೃ ಪರೀಕ್ಷಿತ್ ಮಹಾರಾಜ. ಹಾಗೆ ಅವರಿಬ್ಬರು ಕೂಡ ಪರ್ಫೆಕ್ಟ್ ಮ್ಯಾಚ್ ಹೇಳೋದು. ಹಾಗಾಗಿ ಅದು ಹೇಳೋರು ಸರಿಯಾಗಿದ್ದಾರೆ, ಉತ್ತಮವಾದ ವ್ಯಕ್ತಿ, ಕೇಳೋರು ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಪರೀಕ್ಷಿತ್ ಮಹಾರಾಜರು ಸ್ಪಷ್ಟವಾಗಿ ಇನ್ನ ಪ್ರತ್ಯೇಕವಾಗಿ ಇಲ್ಲಿ ಹೇಳ್ತಾ ಇರೋದು ಶುಕದೇವ ಗೋಸ್ವಾಮಿಯವರ ಅರ್ಹತೆಗಳು. ಶುಕದೇವ್ ಯಾರು ಭಾಗವತ ಭಕ್ತಾರಿರ್ತಾರೆ ಅವರು ಯಾವ ರೀತಿಯಲ್ಲಿ ಇರಬೇಕು ಅಂತ ನಮಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಇವರು ತಿಳಿಸ್ತಾ ಇರೋದು. ಶುಕದೇವ ಗೋಸ್ವಾಮಿ ಶುಕಮುನಿಗಳ ಜೀವನ ನಮ್ಗೆ ಗೊತ್ತು. ನಮ್ಗೆ ಸೊ ಅವರು ಭೌತಿಕ ಜಗತ್ತಿಗೆ ಅವ್ರ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವರು ಹೊರಗೆ ಬರ್ಲಿಲ್ಲ. ಎಷ್ಟೋ ಸಮಯ ನಮ್ಮ ಅವಧಿ ತಾಯಿಯ ಗರ್ಭದಲ್ಲಿ ಒಂದು 9 ತಿಂಗಳು 10 ತಿಂಗಳು ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್. ಈ ರೀತಿ ಈಗ ಒಂದೊಂದು 5 ತಿಂಗಳಲ್ಲೇ ಮಕ್ಕಳು ಹುಟ್ಬಿಡ್ತಾರೆ, 6 ತಿಂಗಳು 7 ತಿಂಗಳು ಕೂಡ ಹೊರಗೆ ಬಂದ್ಬಿಡ್ತಾರೆ. ಇದೆಲ್ಲ ಎಷ್ಟು ಆಗುತ್ತೆ, ನಮ್ಮ ಕೈಯಲ್ಲಿಲ್ಲ ಇದು. ಸೊ ಮ್ಯಾಕ್ಸಿಮಮ್ 9-10 ತಿಂಗಳಷ್ಟೇ. ಸೊ ಆದರೆ ನಾವು ಕೇಳೋದು ಒಂದೊಂದು ಸನ್ನಿವೇಶಗಳು. ಈ ಶುಕಮುನಿ ಅಂತ ಒಂದು ಮಹಾತ್ಮರು ಅವರು ಎಷ್ಟೋ ದೀರ್ಘಕಾಲ ಸಮಯ ತಾಯಿಯ ಗರ್ಭದಲ್ಲಿ ಇರೋದು ನಾವು ಕೇಳ್ತೇವೆ. ಹಲವು ತರ ಒಂದು ಸನ್ನಿವೇಶಗಳು ಕೇಳ್ತೇವೆ. ಭಕ್ತ ಪ್ರಹ್ಲಾದರು ಕೂಡ ಅವ್ರ ತಾಯಿಯ ಗರ್ಭದಲ್ಲಿ ತುಂಬಾ ಸಮಯ ಇದ್ದಾರೆ. ಹೇಳ್ತಾರೆ ಅವ್ರ ತಾಯಿಗೆ ಎಷ್ಟು ಭಯ ಇತ್ತು ಅಂದ್ರೆ, ನನ್ನ ಮಗು ಹೊರಗೆ ಹುಟ್ಟು ಬಂದ್ರೆ ಎಲ್ಲಾದರೂ ನಮ್ಮ ಈ ದೇವತೆಗಳು ಮತ್ತೆ ಅವರನ್ನು ಕೊಲ್ಲುತ್ತಾರೇನೋ ಆ ರೀತಿ ಒಂದಿತ್ತು ಅವ್ರಿಗೆ ಒಂದು ಭಾವನೆ ಇತ್ತು. ಮತ್ತೆ ನನ್ನ ಗಂಡ ಈಗ ತಪಸ್ಸೆ ಹೋಗಿದ್ದಾರೆ, ನನ್ನ ರಕ್ಷಣೆಯಲ್ಲಿಲ್ಲ ನಾನೀಗ. ಸೊ ಹೀಗೆ ಅವರು ಬಂದ ಮೇಲೆ ಮಗು ಹುಟ್ಲಿ ಅಂತ ನಾರದರಿಗೆ ಅವರು ಪ್ರಾರ್ಥನೆ ಮಾಡಿ, ನಾರದರು ಆ ರೀತಿ ಒಂದು ಆಶೀರ್ವಾದ ಕೊಟ್ಟು ನಾರದರು ಅವ್ರಿಗೆ ಬೋಧನೆ ಮಾಡ್ತಾ ಇರ್ತಾರೆ ತಾಯಿಗೆ. ಆದರೆ ಅವ್ರ ತಾಯಿಗಿಂತನೂ ಹೆಚ್ಚಾಗಿ
ಹೇಳ್ತಾರೆ ತಾಯಿಗೆ ಚಿಂತನೆ ಯಾವಾಗಲೂ ಒಂದು ಭಯ ಇರುತ್ತೆ ಸಹಜವಾಗಿ ಸ್ವಭಾವ. ಸೊ ಅವರ ಗಂಡ ಇಲ್ಲ ಮನೆಯಲ್ಲಿ, ಇವಾಗೆಲ್ಲೋ ಅವರು ತಪಸ್ಸೆಗೆ ಹೋಗಿದ್ದಾರೆ ಹಿರಣ್ಯಕಶಿಪು. ಸೊ ಅವ್ರ ತಾಯಿ ಯಾವಾಗಲೂ ಸ್ವಲ್ಪ ಒಂದು ಆತಂಕದಲ್ಲಿ, ಒಂದು ಆಂಗ್ಸೈಟಿ ಇದರಲ್ಲಿ ಇರ್ತಾ ಇದೆ. ಸೊ ಹಾಗೆ ಅವರು ಮರ್ತು ಬಿಟ್ರು ಕೂಡ ಅಂತ ಹೇಳ್ತಾರೆ ಸ್ವಲ್ಪ ಒಂದು ಸನ್ನಿವೇಶದಲ್ಲಿ. ಅದೇ ಭಕ್ತ ಪ್ರಹ್ಲಾದರು ಅವ್ರ ತಾಯಿಯ ಗರ್ಭದಲ್ಲಿದ್ರು ಕೂಡ ಆ ಮಗು ಅವರು ಎಲ್ಲ ನಾರದರ ಬೋಧನೆಗಳನ್ನು ಕೇಳಿದ್ರು ಅಂತ ಹೇಳಿ. ಸೊ ಹೀಗೆ ಶುಕಮುನಿಗಳು ಸಹ ಅವ್ರ ತಾಯಿಯ ಗರ್ಭದಲ್ಲಿದ್ದಾಗಲೇ ಅವರು ಈ ಮಾಯ ಜಗತ್ತೇನಂತ ಗೊತ್ತೇವೆ, ಅವ್ರಿಗೆ ಸಂಪೂರ್ಣ ಅವರು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ. ಸೊ ಅವರು ತಂದೆಯಿಂದ ತಾಯಿಯ ಗರ್ಭದಲ್ಲೇ ಕೂಡ ಎಷ್ಟೊಂದೆಲ್ಲ ಕಲ್ತ್ಕೊಂಡು ಕೇಳೋರು. ಆದ್ರೂ ಕೂಡ ಅವರು ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಅವ್ರ ತಂದೆನೆ ಯಾಕೆ ನಿಮ್ಮ ತಾಯಿಗೆ ಇಷ್ಟೊಂದು ನೋವು ಕೊಡ್ತೀಯಾ ಅಂತ ವೇದವ್ಯಾಸರು ಹೇಳ್ತಾ ಇದ್ರು. ನೋಡಿ 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 ಮಾಯೆ ಎಷ್ಟು ಪ್ರಬಲಶಾಲಿ, ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಎಷ್ಟು ವ್ಯಾಮೋಹ. ಸೊ ಆ ರೀತಿಯಲ್ಲಿ ಅವರು ಶುಕಮುನಿಗಳ ಸ್ಥಿತಿ ಅವರು ಹೇಳ್ತಾ ಇರೋ. ವೇದವ್ಯಾಸರೇನು ಆತರ ಇಲ್ಲ, ಆದ್ರೂ ಕೂಡ ಹೇಳೋದು ಶುಕಮುನಿಗಳು ಎಷ್ಟು ಒಂದು ರೀತಿಯಲ್ಲಿ ಮುಕ್ತ ಪುರುಷರು ಅಂದ್ರೆ ಅವರು ತಾಯಿ ಗರ್ಭದಿಂದ ಹೊರಗೆ ಬರ್ಲಿಕ್ಕೆ ನಿರಾಕರಿಸಿದ್ರು. ಕೊನೆಗೆ ವೇದವ್ಯಾಸರೇ ಹೋಗಿ ಶ್ರೀಕೃಷ್ಣ ಭಗವಂತನನ್ನು ದ್ವಾರಕೆಯಿಂದ ಕರೆದು ಬಂದು ಶ್ರೀಕೃಷ್ಣ ಆಶ್ವಾಸನೆ ಕೊಟ್ಟದ್ದು, ಇಲ್ಲ ನಿನಗೆ ನನ್ನ ಮಾಯೆಯ ಪ್ರಭಾವ ಇಲ್ಲ, ಮತ್ತೆ ಅವರು ಹುಟ್ಟಿ ಬರೋದು. ಸೊ ಅವರು ಮೊದಲಿಂದನೂ ಅವರು ಭೌತಿಕ ಕಲ್ಮಶದಲ್ಲಿ ಇಲ್ಲ, ಅವ್ರು ಈ ಭೌತಿಕ ಜಗತ್ತಿನವ್ರಲ್ಲ. ಸೊ ಒಮ್ಮೆ ನಮ್ಮ ನಮ್ಮ ಹಿರಿಯ ಇವ್ರ ಭಕ್ತರ ಹತ್ರ ಭೇಟಿ ಮಾಡಿದಾಗಲೂ ಕೇಳಿದ್ದು ಶಿಲಾ ಪ್ರಭುಪಾದ ಶಿಷ್ಯರು, ನಮ್ಮ ಗುರು ಮಹಾರಾಜರು ಅವ್ರಿಗೆ ನಮ್ಮ ಅಧ್ಯಕ್ಷರ ಹತ್ರ ಕೇಳಿದ್ದು, ಏನ್ ನೀವ್ ಹೇಳ್ತೀರಾ ಶಿಲಾ ಪ್ರಭುಪಾದರ ಬಗ್ಗೆ? ಅವ್ರು ಹೇಳಿದ್ದು, ಅವರು ಈ ಜಗತ್ತಿನವರಲ್ಲ, ಅಷ್ಟೆಂತೂ ನಾವು ಖಚಿತವಾಗಿ ಹೇಳಿದ್ರು. ಅಂದ್ರೆ ಅವರು ಭೌತಿಕ ಜಗತ್ತಿನಲ್ಲಿ ನಮ್ಮ ರೀತಿಯಲ್ಲಿ ಶಿಲಾ ಪ್ರಭುಪಾದರು ಕೂಡ ಇಲ್ಲಿ ಅವರ ಒಂದು ಭೌತಿಕ ಇಚ್ಛೆಗಳಿತ್ತು, ಮತ್ತೆ ಕರ್ಮದ ಬಂಧನದಲ್ಲಿತ್ತು ಅಂತ ಇಲ್ಲ. ಸೊ ಅವ್ರು ಹೇಳಿದ್ದು, ಇವರು ಖಚಿತವಾಗಿ ಇವರು ಈ ಜಗತ್ತಿನವರಲ್ಲ, ಅವರು ಗೋಲೋಕ ವೈಕುಂಠ ಅಲ್ಲಿಗೆ ಸೇರ್ತಾರೆ. ಶಿಲಾ ಪ್ರಭುಪಾದರು ಹಾಗೆ ಹೇಳ್ತಾ ಇದ್ರು. ಅವರ ಗುರು ಬಗ್ಗೆ ಅವ್ರು ಹೇಳ್ತಾ ಇದ್ದು, ಈಸ್ ಎ ವೈಕುಂಠ ಮ್ಯಾನ್. ಏನ್ ಹೇಳಬೇಕು ನನ್ನ ಗುರು ಬಗ್ಗೆ? ಅವರು ಇಲ್ಲಿಯವರು, ಅವರು ವೈಕುಂಠದ ವ್ಯಕ್ತಿ. ಹೀಗೆ ಶುದ್ಧ ಭಕ್ತರಾದವರು ಈ ಶುಕಮುನಿಗಳು ಇಲ್ಲಿ ನೋಡ್ತಾ ಇರೋದು. ಭೌತಿಕ ಕಲ್ಮಶ ಅನ್ನೋದು ಇಲ್ಲವೇ ಇಲ್ಲ. ಅವ್ರನ್ನ ಏನ್ ಹೇಳ್ತಾರೆ, ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ನಿತ್ಯ ಸಿದ್ಧರು ಅಂದ್ರೆ ಯಾವಾಗಲೂ ಕೂಡ ಅವ್ರು ಸಿದ್ಧ ಪುರುಷರೇ. ಭಗವಂತನ ಅವತರಿಸಿ ಬರೋದು ಧರ್ಮ ಸ್ಥಾಪನೆಗೆ, ನಮ್ಮನ್ನ ಉದ್ಧರಿಸಲಿಕ್ಕೆ. ಅದೇ ರೀತಿಯಲ್ಲಿ ಅವನ ಆದೇಶದ ಮೇರೆಗೆ ಇವರು ಕೂಡ ಈ ಶುದ್ಧ ಭಕ್ತರು, ಆಚಾರ್ಯರು ಇವರು ಬರ್ತಾರೆ. ಸೊ ಇಲ್ಲಿ ಶುಕಮುನಿಗಳು ಅಂತಹ ವ್ಯಕ್ತಿ. ಸೊ ಹಾಗೆ ಪರೀಕ್ಷಿತ್ ಮಹಾರಾಜರು ಗುರುತಿಸಿ ಅವ್ರು ಹೇಳ್ತಾ ಇರೋದು, ನಿಮ್ಮ ನುಡಿಗಳು ಎಷ್ಟು ಇದಾಗಿದೆ, ಪ್ರಬಲವಾಗಿದೆ ಅಂದ್ರೆ ನನಗೆ ತಕ್ಷಣ ಏನು ಸ್ವಲ್ಪ ಸಂಶಯ, ಅವ್ರಿಗೂ ಸಂಶಯ ಇಲ್ಲ. ಪರೀಕ್ಷಿತ್ ಮಹಾರಾಜರು ಕೂಡ ನೋಡ್ತಾ ಇದ್ದೇವೆ, ಅವರೆಲ್ಲವನ್ನು ಒಂದೇ ಕ್ಷಣದಲ್ಲಿ ತೊರೆದು ಎಲ್ಲ ಅಷ್ಟು ದೊಡ್ಡ ಸಾಮ್ರಾಜ್ಯ, ಅಷ್ಟು ಸಂಪತ್ತು, ಅಷ್ಟು ಧನ, ಏನಿಲ್ಲ ಅವ್ರಿಗೆ ಭೌತಿಕವಾಗಿ ಸಂಪತ್ತು, ಎಲ್ಲವನ್ನು ಬಿಟ್ಟು ಬಂದರು. ಸೊ ಕೃಷ್ಣ ಆಕರ್ಷಣೆ ಮೇಲೆ ಅಂತ ಕೇಳಿದ್ರು. ಆದ್ರೂ ಕೂಡ ಅವ್ರು ಹೇಳ್ತಾ ಇರೋದು, ಇನ್ನ ನಿಮ್ಮ ಸಂಘದಲ್ಲಿ, ನಿಮ್ಮ ಒಂದು ಸಹವಾಸದಲ್ಲಿ ನನಗೆ ಪರಿಪೂರ್ಣವಾದ ರುಜು ಮಾರ್ಗವನ್ನು ನನಗೆ ಇವಾಗ ತೋರಿಸ್ಕೊಟ್ಟಿದ್ದೀರ ನೀವು. ಸೊ ಭಗವಂತನ ಪ್ರಸಂಗಗಳನ್ನು ನೀವು ಪ್ರವಚನ ಮಾಡುವುದರಿಂದ ನಿಮ್ಮ ಮಾತುಗಳು ಕ್ರಮೇಣ ನನ್ನ ಅಜ್ಞಾನವೆಂಬ ಅಂಧಾಕಾರವನ್ನು ನಾಶ ಮಾಡುತ್ತದೆ. ಸೊ ಇದು ಎಫೆಕ್ಟ್ ಇದು. ಸೊ ಶಿಲಾ ಪ್ರಭುಪಾದರು ಹೇಳ್ತಾ ಇರೋದು, ಒಂದು ಉದಾಹರಣೆಗೆ ಹೇಳ್ತಾ ಇರೋದು, ಇವಾಗ ನಮಗೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಇಂಜೆಕ್ಷನ್ ಕೊಡ್ತಾರೆ, ಚುಚ್ಚುಮದ್ದು ಕೊಡ್ತಾರೆ. ಸೊ ಇದು ತುಂಬಾ ಬೇಗ ಗುಣ ಆಗುತ್ತೆ. ಇದು ಎಷ್ಟೊಂದು ರೀತಿಯಲ್ಲಿ ಆಗಿರುತ್ತೆ ಅಂದ್ರೆ ಹೇಳ್ತಾರೆ, ಒಂದೊಂದು ಕಡೆ ನಾವು ಕಲಿಯುವಾಗ ಹೇಳ್ತಾ ಇದ್ರು, ನಮ್ಮ ಶಿಕ್ಷಕರೆಲ್ಲ ಹೇಳ್ತಾ ಇದ್ರು, ಇದು ಒಂದು ಅಭ್ಯಾಸ. ಯಾಕಂದ್ರೆ ಜನರಿಗೆ ಒಂದು ನಂಬಿಕೆ, ಚುಚ್ಚುಮದ್ದು ಕೊಟ್ರೆ, ಇಂಜೆಕ್ಷನ್ ಕೊಟ್ರೆ ಅದು ಬೇಗ ಗುಣ ಆಗುತ್ತೆ ಅಂತ. ಸೊ ಒಂದು ಸೈಕಲಾಜಿಕಲ್ ಆಗಿ ಕೆಲವು ಜನ ಕೇವಲ ಅದನ್ನ ಬಿಸಿ ನೀರೇನೋ, ಡಿಸ್ಟಿಲ್ಡ್ ವಾಟರ್ ಅದನ್ನ ತುಂಬಿ ಅದರೊಳಗೆ ಜನ ಒಂದು ಇಂಜೆಕ್ಷನ್ ಕೊಟ್ಟರು ಆಯ್ತು, ಅದರಲ್ಲಿ ಮದ್ದಿಲ್ಲ ಅದರಲ್ಲಿ. ಆದ್ರೆ ಜನರಿಗೆ ಯಾವ ರೀತಿಯ ಒಂದು ಭರವಸೆ, ನಂಬಿಕೆ ಅಂದ್ರೆ ಚುಚ್ಚುಮದ್ದು ತಗೊಂಡ್ಬಿಟ್ರೆ ನನ್ನ ರೋಗ ಬೇಗ ಗುಣ ಆಗುತ್ತೆ. ಎನಿವೆ ಅದು ನೇರವಾಗಿ ರಕ್ತದ ಇದಕ್ಕೆ ಹೋಗೋದ್ರಿಂದ ಅದ್ರ ಎಫೆಕ್ಟ್ ಕೂಡ ಬೇಗ ಆಗುತ್ತೆ. ನೀವು ಮದ್ದನ್ನು ಆಹಾರದ ಮೂಲಕ ತಗೊಂಡು, ಟ್ಯಾಬ್ಲೆಟ್ ತಗೊಂಡು, ಸಿರಪ್ ತಗೊಂಡು, ಮತ್ತೆ ಅದು ದೇಹದಲ್ಲಿ ಜೀರ್ಣವಾಗಿ ಮತ್ತೆ ಅದು ರಕ್ತ ಕಾಲುವೆ ತುಂಬಾ ಸಮಯ ಆಗುತ್ತೆ. ಇಂಜೆಕ್ಷನ್ ನೇರವಾಗಿ ಹೋಗುತ್ತೆ, ಅದು ಬೇಗ ಅದು ಎಫೆಕ್ಟ್ ಇದೆ. ಸೊ ಎನಿವೆ ಶಿಲಾ ಪ್ರಭುಪಾದ ಇಲ್ಲಿ ಉದಾಹರಣೆ ತಗೊಳ್ತಾ ಇರೋದ್ರಲ್ಲಿ ಇಲ್ಲಿ ಹೌದು, ಚುಚ್ಚುಮದ್ದು ಹೇಗೆ ಕೆಲಸ ಮಾಡುತ್ತೆ, ತಕ್ಷಣವೇ ಕೆಲಸ ಮಾಡುತ್ತೆ. ಸೊ ನಮ್ಮ ಭಕ್ತರೊಬ್ಬರು ಸದ್ಯಕ್ಕೆ ನಾವು ಕೇಳಿದ್ದು, ತುಂಬಾ ಒಳ್ಳೆಯ ಭಕ್ತರು, ಅವರದ್ದು ಸ್ಟ್ರೋಕ್ ಆಗಿದೆ ಅಂತ ಹೇಳಿ ನಮಗೆ ಒಂದು ಶಾಕಿಂಗ್ ನ್ಯೂಸ್ ಇದು. ನಮ್ಮ ಜೊತೆಗೆ ತುಂಬಾ ವರ್ಷಗಳಿಂದ ಪರಿಚಯ, ತುಂಬಾ ಭಗವಂತನ ಸೇವೆ ಮಾಡಿದ್ದು, ನಮಗೆ ಪ್ರೋತ್ಸಾಹಿಸಿದ್ದು ಇಲ್ಲಿ ನಮಗೆ ತುಂಬಾ ಆಪ್ತ ಭಕ್ತರು. ಸೊ ಅವರಿಗೆ ಸ್ಟ್ರೋಕ್ ನೆನ್ನೆ.
ಸೊ ಹೇಳ್ತಾರೆ, ಅವಾಗ ಅವ್ರು ಡಾಕ್ಟರ್ ಹೇಳೋದು, ಇನ್ನೊಂದು ಗಂಟೆ ಬೇಗ ಬಂದಿದ್ರೆ ಇನ್ನೂ ಒಳ್ಳೇದಾಗ್ತಾ ಇತ್ತೇನೋ, ಇನ್ನೂ ಒಂದು ಅಂತ ಹೇಳ್ತಾರೆ. ಇಲ್ಲ, ಪ್ರತಿಯೊಬ್ಬರು ಭಗವಂತನ ಒಂದು ಇದರಿಂದ, ಇಚ್ಛೆಯಿಂದ ಇದರಿಂದ ಆಗುತ್ತೆ. ಎನಿವೆ ಅದು ಯಾಕಂದ್ರೆ ಅಲ್ಲಿ ಒಂದು ಅವ್ರು ಇಂಜೆಕ್ಷನ್ ಕೊಡ್ತಾರೆ ಇದಕ್ಕೆ, ಸ್ಟ್ರೋಕ್ಗೆ. ಅದರ ಮೂಲಕ ಅವ್ರು ಅನ್ಕೊಳ್ಳೋದು ಇದು ಬೇಗ ಗುಣ ಆಗುತ್ತೆ, ಅದು ಇದು ಕಡಿಮೆ ಆಗುತ್ತೆ. ಈ ರೀತಿ ಇರ್ಬೋದು, ಒಂದು ಮದ್ದುಗಳು ಆ ರೀತಿ ವರ್ಕ್ ಆಗೋದು ಇರ್ಬೋದು. ಅದು ಕೂಡ ಕೊನೆಗೆ ಭಗವಂತನ ಇಚ್ಛೆ ಇದೆ, ಭಗವಂತನ ಕಂಟ್ರೋಲ್ ಇದೆ. ಸೊ ಯಾವ ಮದ್ದು ಯಾವ ತಯಾರು ಮಾಡಿದ್ರು ಕೊನೆಗೆ ಕೃಷ್ಣನ ಕೈಯಲ್ಲಿದೆ. ಭಕ್ತ ಪ್ರಹ್ಲಾದರು ಹೇಳೋದು, ತುಂಬಾ ಒಳ್ಳೆ ವೈದ್ಯರು ಇರ್ಬೋದು, ತುಂಬಾ ಒಳ್ಳೆ ಮದ್ದು ಇರ್ಬೋದು, ಆದ್ರೂ ಕೂಡ ಅದು ಕೆಲಸ ಮಾಡದೆ ಒಬ್ಬ ವ್ಯಕ್ತಿ, ಒಬ್ಬ ಮಗುವಿಗೆ ಹೇಳ್ತಾರೆ ಅವರು, ಒಬ್ಬ ಮಗು, ಚಿಕ್ಕ ಮಗು ಹುಟ್ಟುತ್ತೆ, ಮತ್ತೆ ಬೆಳೀತಾ ಇರುತ್ತೆ. ತಮ್ಮ ಆತ್ಮೀಯ ತುಂಬಾ ಹಿತೈಷಿಗಳ ತಂದೆ ತಾಯಿಯರಿದ್ದಾರೆ. ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಎಲ್ಲವನ್ನೂ ಸರ್ವಸ್ವ ತ್ಯಾಗ ಮಾಡಕ್ಕೆ ತಯಾರಿದ್ದಾರೆ. ಸೊ ಅಂತ ಒಂದು ತಂದೆ ತಾಯಿ ಅದು ಮಗುವಾಗಿದ್ದಾಗ ಇನ್ನೂ ಅಷ್ಟು ರಕ್ಷಣೆಯಿಂದ ಅವ್ರು ನೋಡ್ತಾ ಇರ್ತಾರೆ. ಸೊ ಹಾಗಿರುವಾಗ ಸನ್ನಿವೇಶದಲ್ಲಿ ಒಮ್ಮೊಮ್ಮೆ ನೋಡ್ತೇವೆ, ಆ ಚಿಕ್ಕ ಮಗು ಒಳ್ಳೆ ಮದ್ದು, ಸರಿಯಾದ ಡಾಕ್ಟರ್, ಎಲ್ಲ ಹಿತೈಷಿಗಳ ತಂದೆ ತಾಯಿ, ಆದ್ರೆ ಮಗು ಸಾಯುತ್ತೆ. ಸೊ ಹೇಳ್ತಾರೆ, ಇದು ಯಾಕೆ ಆಗುತ್ತೆ? ಇದು ಹಾಗಾಗುತ್ತೆ, ಕೊನೆಗೆ ಭಗವಂತನ ಇಚ್ಛೆ ಇದೆ, ಭಗವಂತನ ಸಂಕಲ್ಪ ಇದೆ. ಸೊ ಭಗವಂತನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಯಾರು ರಕ್ಷಣೆ ಮಾಡಲಿಲ್ಲ. ಸೊ ಅದು ಇರೋದು ನಿಜವಾದ ಸಂಗತಿ. ಸೊ ಹೀಗೆ ಇದು ಎನಿವೆ ಇನ್ಸ್ಟೆನ್ಸ್ ಅಲ್ಲಿ ಬಂದಿದೆ ಚುಚ್ಚುಮದ್ದು. ಈ ಚುಚ್ಚುಮದ್ದು ಅನ್ನೋದು ಇದು ಆಕ್ಟ್ ಮಾಡುತ್ತೆ, ಬೇಗ ಆಕ್ಟ್ ಮಾಡುತ್ತೆ. ಸಾಧಾರಣವಾಗಿ ಸರ್ವಸಾಮಾನ್ಯವಾದ ಒಂದು ತತ್ವ, ಕಾಮನ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಆದರೆ ಸೊ ಇಲ್ಲಿ ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಈ ವಿಷಯ, ನಾವು ಭಾಗವತ ವಿಷಯ ಕೇಳೋದು, ಭಾಗವತ ಪರೋಗ್ಯ ಭಾಗವತ ಸ್ಥಾನ, ಒಬ್ಬ ಶುದ್ಧ ಭಕ್ತರು ಅವರಿಂದ ಈ ಭಾಗವತನ ಕೇಳೋದ್ರಿಂದ ನಮ್ಮಲ್ಲಿ ಅದು ಪ್ರಭಾವ ಬೀಳಿ ನಮ್ಮ ಜೀವನದ ಪರಿವರ್ತನೆ ಆಗುತ್ತೆ. ಸೊ ಆ ರೀತಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವು ಈಗ ನೀವೇನು ಪದ್ಧತಿ ಸಿಕ್ಕಿದೆ ನಮ್ಗೆ, ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ಭವತಿ ನೈಷ್ಠಿತಿ. ಸೊ ಭಕ್ತಿ ಇದು ನಮಗೆ ಸಿಕ್ಕಿರೋದು ಏನೋ ಒಂದು ದೊಡ್ಡ ಭಾಗ್ಯ, ಭಗವಂತನ ಕೃಪೆಯಿಂದ ಸಿಕ್ಕಿದೆ. ನಮ್ಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದೆ, ಭಗವಂತನ ನಾಮವನ್ನು ಜಪಿಸೋ ವಿಧಾನ ನಮ್ಗೆ ಸಿಕ್ಕಿದೆ, ಭಗವಂತನ ಗುಣಗಾನ ದೊಡ್ಡ ದೊಡ್ಡ ಆಚಾರ್ಯರು, ಶುಕಮುನಿಗಳು, ಪರೀಕ್ಷಿತ್ ಮಹಾರಾಜರು, ಇವರು ಅದರ ನಂತರ ದೊಡ್ಡ ದೊಡ್ಡ ಆಚಾರ್ಯರು ಇದನ್ನು ನಮಗೆ ಟೀಕೆ ಭಾವಾರ್ಥಗಳನ್ನು ಕೊಟ್ಟು, ಸೊ ಈ ಗುರು ಪರಂಪರೆಯಲ್ಲಿ ಬಂದು ನಮಗೆ ಲಭ್ಯವಿದೆ. ಸೊ ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ಗೆ ಏನ್ ಬೇಕು? ಸೊ ಇದನ್ನ ನಾವು ರಕ್ಷಣೆ ಮಾಡ್ಕೊಂಡು ಇದನ್ನ ಸ್ವೀಕರಿಸಿ ನಾವು ಮುಂದುವರಿಬೇಕು. ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅದು ಎಷ್ಟು ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಹಸಿದವನಿಗೆ ಆಹಾರವನ್ನು ನೀಡಿದಾಗ ಅವನು ತೃಪ್ತಿ ಹೊಂದುತ್ತಾನೆ. ಇದು ಇನ್ನೊಂದು ಉದಾಹರಣೆ ಕೊಡ್ತಾ ಇದೆ. ಸೊ ಹಸಿದ ವ್ಯಕ್ತಿಗೆ ಆಹಾರ ಕೊಟ್ಟಾಗ ಅವರ ಹಸಿವು ಹೋಯ್ತು, ಮತ್ತೆ ಶಕ್ತಿ ಬಂತು, ಮತ್ತೆ ಅವ್ರಿಗೊಂದು ಸಂತೋಷ, ತೃಪ್ತಿ ಆಯ್ತು. ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ನಾವು ಈ ಭಾಗವತವನ್ನು ಅಧ್ಯಯನ ಮಾಡೋದರಲ್ಲಿ ಇದು ಸರಿಯಾದ ವ್ಯಕ್ತಿಗಳಿಂದ, ಶುಕಮುನಿ ಅಂತ ಇದು ಶ್ರೀಲ ಪ್ರಭುಪಾದ ಬರೆದ ರಚನೆ ಮಾಡಿದ ಈ ಗ್ರಂಥಗಳು, ಇದನ್ನ ಅಧ್ಯಯನ ಮಾಡೋದು. ಸೊ ಅದನ್ನ ಸರಿಯಾದ ಅರ್ಥವನ್ನು ತೆಗೆದುಕೊಂಡು ನಾವು ಅದು ಅಭ್ಯಾಸ ಮಾಡೋದ್ರಿಂದ ನಾವು ಹೇಗೆ ಒಂದು ಆಹಾರವನ್ನು ತಿಂದಾಗ ನಮಗೆ ತೃಪ್ತಿ ಆಗುತ್ತೆ, ನಮಗೆ ಆಯಾಸ ಹೋಗುತ್ತೆ, ಶಕ್ತಿ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಮಗೆ ನಮ್ಮ ಪ್ರಜ್ಞೆ, ನಮ್ಮ ಒಂದು ದೃಷ್ಟಿ, ಜೀವನ ದೃಷ್ಟಿ ಬದಲಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಊಟದ ಸುಖವನ್ನು ಪಡೆಯುತ್ತಾನೆ. ಆದುದರಿಂದ ಅವನಿಗೆ ನಿಜವಾಗಿ ಆಹಾರವನ್ನು ನೀಡಲಾಯಿತೋ ಇಲ್ಲವೋ ಎಂದು ಅವನ್ನು ಕೇಳಬೇಕಾಗಿಲ್ಲ. ಶ್ರೀಮದ್ ಭಾಗವತದ ಶ್ರವಣದ ನಿರ್ಣಾಯಕ ಪರೀಕ್ಷೆ ಎಂದರೆ ಅಂತಹ ಕಾರ್ಯದಿಂದ ವ್ಯಕ್ತಿಗೆ ಖಚಿತವಾದ ಜ್ಞಾನೋದಯವಾಗುವುದು. ಆಕ್ಚುಲಿ ಭಕ್ತರ ಅಪೇಕ್ಷೆ ಏನು ಅಂದ್ರೆ, ಯಾವ ಸನ್ನಿವೇಶದಲ್ಲಾದ್ರೂ ನಾನು ಇದ್ರೆ ತೊಂದರೆ ಇಲ್ಲ, ಜೀವನದಲ್ಲಿ ನನ್ನ ಕರ್ಮಾನುಸಾರವಾಗಿ ನಾನು ಮಾಡಿರುವ ಪಾಪ ಕರ್ಮಗಳು ಈ ಜನ್ಮದ್ದೋ ಇಲ್ಲ ಕೋಟಿ ಲಕ್ಷ ಜನ್ಮಗಳ ಹಿಂದೆದೋ ಮಾಡಿದ್ದೇವೆ ನಾವು. ಈ ಜನ್ಮದಲ್ಲಿ ನಾನು ಎಷ್ಟೋ ಮಾಡಿದ್ದೇನೆ, ಇನ್ನು ಹಿಂದೆ ಏನ್ ಮಾಡಿದ್ ನಾನು, ಈ ಒಂದು ಪಾಪ ಪ್ರವೃತ್ತಿ ಇದೆ ನನಗೆ ಈಗ ಸದ್ಯಕ್ಕೆ ಅಂದ್ರೆ ಹಿಂದೆ ಜನ್ಮದಲ್ಲಿ ಇನ್ನೆಷ್ಟು ಮಾಡಿದೆ ನಾನು. ಸೊ ಇದೆಲ್ಲವೂ ನಮಗೆ ಬರ್ಬೇಕು, ಈ ಪ್ರತಿಕ್ರಿಯೆ ಬರಬೇಕು. ಆದ್ರೆ ಬಂದಾಗ ಈ ಒಂದು ಭಕ್ತಿ ಮಾಡೋ ಒಂದು ಅವಕಾಶ, ಶ್ರವಣ, ಕೀರ್ತನ, ಸ್ಮರಣ ಏನ್ ಹೇಳ್ತೇವೆ, ಇದು ನಮಗೆ ಹೋಗ್ಬಾರ್ದು. ಈ ಒಂದು ಅವಕಾಶ ಭಗವಂತನು ನಮಗೆ ಕೊಡ್ತಾ ಇರ್ಬೇಕು. ಸೊ ಹೀಗೆ ನಾವು ಭಗವಂತನಲ್ಲಿ ಅಪೇಕ್ಷೆ ಇಟ್ಕೊಳ್ಬೇಕು ನಾವು. ಸೊ ಸನ್ನಿವೇಶಗಳು ಹೇಗಾಗುತ್ತೆ ನಮಗೆ ಗೊತ್ತಿಲ್ಲ. ನಮ್ಗೆ ಇವತ್ತು ಈಗ ಹೇಗಿದೆ, ಈಗ ನಾಳೆ ಏನಾಗುತ್ತೆ, ಇಲ್ಲ ಇನ್ನೊಂದು ಗಂಟೆಯಲ್ಲಿ ಏನಾಗುತ್ತೆ, ಇನ್ನು 10 ನಿಮಿಷದಲ್ಲಿ ಏನಾಗುತ್ತೆ, ನಮ್ಮ ಕೈಯಲ್ಲಿ. ಪದಂ ಪದಂ ದ್ವಿಪದಾಂನ ತೇಷ. ಪ್ರತಿಯೊಂದು ಈ ಜಗತ್ತಿನಲ್ಲಿ ತಾತ್ಕಾಲಿಕವಾದದ್ದು, ಪ್ರತಿಯೊಂದು ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಆದರೆ ನಮ್ಗೆ ಎಲ್ಲ ಸನ್ನಿವೇಶಗಳಲ್ಲೂ ಹೀಗೆ ಭಗವಂತನ ಬಗ್ಗೆ ಕೇಳೋದಕ್ಕೆ, ಕೃಷ್ಣನ ನಾಮವನ್ನು ಒಂದು ಅಟ್ಲೀಸ್ಟ್ ಕೇಳೋ ಒಂದು ಶ್ರವಣ ಅನ್ನೋದು ತುಂಬಾ ಮುಖ್ಯವಾದದ್ದು. ಒಂದೊಂದ್ಸಲ ನಮ್ಗೆ ಹೇಳ್ಲಿಕ್ಕಾಗಲ್ಲ, ನಮ್ಗೆ ಜಪ ಮಾಡ್ಲಿಕ್ಕಾಗಲ್ಲ, ನಮಗೆ ನಮ್ಮ ಆರೋಗ್ಯ ಸ್ಥಿತಿನೋ ಇನ್ನೊಂದು, ಆದ್ರೂ ಕೂಡ
ಒಂದು ಕೇಳೋ ಒಂದು ಅವಕಾಶ ಇದೆ ನಮ್ಗೆ, ಶ್ರವಣ ಅದು ಭಗವಂತನ ಕೊಟ್ರೆ ಆ ರೀತಿಯ ಒಂದು ಅದು ನಮಗೆ ದೊಡ್ಡ ಭಾಗ್ಯನೇ ಅಂತ ಹೇಳ್ಬೇಕು. ಸೊ ಹಾಗೆ ಶ್ರೀಲ ಪ್ರಭುಪಾದರು ಆಚಾರ್ಯರು ಅವರು ಎಲ್ಲವನ್ನು ಇದೆಲ್ಲ ಅವರೇನು ಗ್ರಂಥಗಳನ್ನು ರಚನೆ ಮಾಡಿದ್ರು, ಹಾಗೆ ಅವರು ಮಾತಾಡಿದ್ದು ಎಷ್ಟೋ ನಮಗೆ ಇದು ಕೂಡ ರೆಕಾರ್ಡಿಂಗ್ಸ್ ಇದಿದೆ. ಇಲ್ಲಾಂದ್ರೆ ಇದು ಐತಿಹಾಸಿಕವಾಗಿ ಇದಾಗ ನೋಡಿದ್ರೆ ಈ ತರ ಇಲ್ಲ. ಆಗ ಹಿಂದೆ ಅವರಿಗೆ ಗುರು ಶಿಷ್ಯ ಕೇಳ್ತಾ ಇದ್ರು, ಶಿಷ್ಯ ಆದ್ರೆ ಅಷ್ಟು ಬುದ್ಧಿವಂತರು ಇರ್ತಾರೆ, ಎಲ್ಲ ನೆನ್ಪಿಟ್ಕೊಳ್ತಾ ಇದ್ರು, ಅವ್ರಿಗೆ ಮರಿತಾ ಇರ್ಲಿಲ್ಲ. ಅವ್ರು ಒಂದು ಸಲ ಗುರುಕುಲದಲ್ಲಿ ಅವರ ತರಬೇತಿ ಆಯ್ತು ಅಂದ್ರೆ ಜೀವನಾದ್ಯಂತ ಅವ್ರು ನೆನ್ಪಿಟ್ಕೊಳ್ತಾ ಇದ್ರು. ಗುರು ಹೇಳಿದ್ರು, ಆ ಗುರು ನಂಗೆ ಹಾಗೆ ಹೇಳಿದ್ರು ಅದೇ ಹೇಳಿದ್ರು, ಅದನ್ನೇ ಅವರ ಸ್ಮರಣೆ ಅವರ ಮನಸ್ಸಲ್ಲಿ ಹೋಗ್ತಾ ಇತ್ತು. ಆದ್ರೆ ಕಲಿಯುಗದಲ್ಲಿ ನಮಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಸ್ಮರಿಸೋ ಒಂದು ಇದಿಲ್ಲ. ನಾವು ಅಭ್ಯಾಸ ಮಾಡ್ಬೇಕು, ಕೇಳಿದ್ದನ್ನು ನಾವು ಮತ್ತೆ ಮತ್ತೆ ಏನ್ ಹೇಳಿದ್ರು, ಏನು ಶುಕಮುನಿಗಳು ಹೇಳಿದ್ರು, ಏನ್ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡಿದ್ರು ಅಂತ ನಾವು ಅದ್ ನೆನ್ಪು ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡ್ಬೇಕು, ನಾವು ಆ ಸ್ಮರಣೆ ಮಾಡೋದು. ಆದರೂ ಜೊತೆಗೆ ಹೇಳೋದು ಈ ತರ ನಮ್ಗೆ ಶ್ರವಣ ಮಾಡೋ ಒಂದು ಅವಕಾಶ ಇದ್ರೆ ಯಾವಾಗಲೂ ಈ ತರ ಅದು ತುಂಬಾ ಒಂದು ಅದಕ್ಕಿಂತ ಉತ್ತಮವಾದ ನಮ್ಗೆ ಭಾಗ್ಯ ಇಲ್ಲ ಯಾವುದೋ ರೀತಿಯಲ್ಲಿ. ಸೊ ನಮ್ಮ ಕೇಂದ್ರಗಳಲ್ಲಿ, ಎಲ್ಲ ಇಸ್ಕಾನ್ ಕೇಂದ್ರಗಳಲ್ಲಿ ಎಲ್ಲ ಭಕ್ತರು ಅದನ್ನ ಅಳವಡಿಸೋದು ಯಾವಾಗಲೂ ಈ ತರ ಒಂದು ಶ್ರವಣ ಒಂದು ಇದನ್ನು ಒಂದು ಬೆಳಿಗ್ಗೆ ಹೇಳ್ತಾನೆ. ಎಷ್ಟೋ ಇದರಲ್ಲಿ ಹೇಗಿರುತ್ತೆ ಅಂದ್ರೆ ಶ್ರೀಲ ಪ್ರಭುಪಾದರ ಪ್ರವಚನಗಳಾಗ್ತಾರೆ, ಸೊ ಭಕ್ತರು ಕೇಳ್ತಾ ಇರ್ತಾರೆ. ಇಲ್ಲೊಂದು ಏನೇ ಸೇವೆ ಮಾಡ್ತಾ ಇದ್ರು, ಇನ್ನೊಬ್ಬರು ಭಕ್ತರದ್ದು ಪ್ರವಚನ ಕೇಳ್ತಾ ಇರ್ತಾರೋ, ಭಜನೆ ಕೇಳ್ತಾ ಇರ್ತಾರೋ, ಈ ರೀತಿಯೇ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಈ ರೀತಿ ಇದನ್ನು ನಾವು ಕೂಡ ಇದನ್ನೇ ಇಟ್ಕೊಳ್ಬೇಕು. ಅದು ಹೆಚ್ಚು ಹೆಚ್ಚಾಗಿ ಈ ತರ ಒಂದು ಪವಿತ್ರವಾದ ವ್ಯಕ್ತಿಗಳು ಅವರದ್ದು ಕೇಳೋದು ಇಟ್ಕೊಂಡ್ರೆ ಅದು ಉತ್ತಮ. ಶ್ರೀಲ ಪ್ರಭುಪಾದರು ಅವರು ಅದಕ್ಕೆ ಇಸ್ಕಾನ್ ನಲ್ಲಿ ಮುಖ್ಯ ಶಿಕ್ಷಕರು ಅವರು, ಇದು ಸಂಸ್ಥಾಪಕ ಆಚಾರ್ಯ ಅಂತ ಅವರನ್ನು ಇಟ್ಟು ಅದರ ಒಂದು ಅವರ ವಿಷಯ ಅವರಿಂದ ಕೇಳೋದು ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಪುಸ್ತಕಗಳನ್ನು ಅವ್ರು ಬರೆದದನ್ನು ಚರ್ಚೆ ಮಾಡೋದಾಗ್ಬೋದು, ಇಲ್ಲಾಂದ್ರೆ ನಾವು ಅವರದ ನೇರವಾದ ರೆಕಾರ್ಡಿಂಗ್ಸ್ ಅಂತ ಕೇಳೋದನ್ನು, ಅದನ್ನು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನಮಗೆ. ಹರೇ ಕೃಷ್ಣ. ಎಲ್ಲ ಭಕ್ತರು ಇನ್ನೊಂದು ಶ್ಲೋಕ ಓದೋಣ ನಂತರ. ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮ ಮಾಯೆಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅದೀಶ್ವರೈಃ. ಭೂಯ ಏವ ವಿವಿತ್ಸಾಮಿ ಭೂಯ ಏವ ವಿವಿತ್ಸಾಮಿ ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮ ಮಾಯೆಯ ಭಗವಾನಾತ್ಮ ಮಾಯೆಯ ಯಥೇದಂ ಸೃಜತೆ ವಿಶ್ವಂ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ. ದುರ್ವಿಭಾವ್ಯಂ ಅಧೀಶ್ವರೈಃ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಭೂಯ ಏವ ವಿವಿತ್ಸಾಮಿ ಭಗವಾನ್ ಆತ್ಮ ಮಾಯೆಯಾ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಭೂಯೇವ ವಿವಿತ್ಸಾಮಿ ಭಗವಾನಾತ್ಮ ಮಾಯೆಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಮಧೀಶ್ವರೈಃ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಓದಿ. ಅಂದ್ರೆ ಇನ್ನೊಬ್ರು ಇದಾರಲ್ಲ. ಮಾತಾಜಿ ನಾನು ಭಾವಾರ್ಥ ಓದ್ತೀನಿ ಮಾತಾಜಿ. ಓಕೆ ಮಾತಾಜಿ. ಪದಗಳ ಅರ್ಥ ಓದಿ. ನೆಕ್ಸ್ಟ್ ಸುಮತಿ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ. ಸುಮತಿ ಭಟ್ ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ. ಯಾವ್ದು ಓದ್ಲಿ? ಭೂಯ ಏವ ವಿವಿತ್ಸಾಮಿ ಓದ್ಲಾ ಅಥವಾ ಇದು ಶ್ಲೋಕ ಓದಿ. ಶ್ಲೋಕ ಓದಿ. ಏವ ವಿವಿತ್ಸಾಮಿ ಭಗವನಾತ್ಮಾಮಯಾಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಮಧೀಶ್ವರೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ ಓದಿ.
ಶ್ಲೋಕನ ಮಾತಾಜಿ, ಅರ್ಥನ ಮಾತಾಜಿ. ಶ್ಲೋಕ ಓದಿ. ಓಕೆ ಮಾತಾಜಿ. ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮ ಮಾಯೆಯ ಯದೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅದೀಶ್ವರೈಃ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಮಮತಾ ಸಾಮಗ ಮಾತಾಜಿ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮ ಮಾಯಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಬಿ ಶೆಟ್ಟಿ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಭೂಯ ಮತ್ತೆ ಏವ ಕೂಡ ವಿವಿತ್ಸಾಮಿ ಕಲಿಯಲು ಅಪೇಕ್ಷಿಸುತ್ತೇನೆ. ಭಗವಾನ್ ದೇವೋತ್ತಮ ಪರಮಪುರುಷನು ಆತ್ಮ ತನ್ನ ಮಾಯೆಯ ಮಾಯಾಶಕ್ತಿಯಿಂದ ಯಥ ಹೇಗೆ ಇದಂ ಈ ಅದ್ಭುತ ಜಗತ್ತನ್ನು ಸೃಷ್ಟಿಸುತ್ತಾನೆ. ವಿಶ್ವವನ್ನು ದುರ್ವಿಭಾವ್ಯಂ ಗ್ರಹಿಸಲಾಗದ ಆದೀಶ್ವರಹಿ ಶ್ರೇಷ್ಠ ದೇವತೆಗಳಿಂದಲೂ ಅನುವಾದ. ಮಹಾದೇವತೆಗಳಿಗೂ ಅಚಿಂತ್ಯವಾದ ಈ ಅದ್ಭುತ ಬ್ರಹ್ಮಾಂಡಗಳನ್ನು ದೇವೋತ್ತಮ ಪುರುಷನು ತನ್ನ ವೈಯಕ್ತಿಕ ಶಕ್ತಿಗಳನ್ನು ಹೇಗೆ ಸೃಷ್ಟಿಸುತ್ತಾನೆ ಎಂದು ನಿಮ್ಮಿಂದ ತಿಳಿಯಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭಾ ಚಂದ್ರು ಮಾತಾಜಿ ಭಾವಾರ್ಥ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಂದು ಕುತೂಹಲಕಾರ ಮನಸ್ಸಿನಲ್ಲೂ ಈ ಅದ್ಭುತ ಪ್ರಪಂಚದ ಸೃಷ್ಟಿಯನ್ನು ಕುರಿತ ಮುಖ್ಯ ಪ್ರಶ್ನೆ ಹೇಳುತ್ತದೆ. ಆದುದರಿಂದ ತನ್ನ ಗುರುವಿನಿಂದ ಭಗವಂತನ ಎಲ್ಲಾ ಕ್ರಿಯೆಗಳನ್ನು ಕುರಿತು ತಿಳಿಯಬೇಕಾಗಿದ್ದ ಪರೀಕ್ಷಿತ ಮಹಾರಾಜನಂತಹ ವ್ಯಕ್ತಿಗೆ ಅಂತಹ ಪ್ರಶ್ನೆ ವಿಶೇಷವೇನಲ್ಲ. ನಮಗೆ ತಿಳಿಯದ ಪ್ರತಿಯೊಂದು ವಿಷಯವನ್ನು ಬಲ್ಲವರಿಂದ ಕೇಳಿ ತಿಳಿದುಕೊಳ್ಳಬೇಕು. ಸೃಷ್ಟಿಯ ಪ್ರಶ್ನೆ ಕೂಡ ಯೋಗ್ಯ ವ್ಯಕ್ತಿಯಲ್ಲಿ ಕೇಳಬೇಕಾದ ಅತ್ಯಂತ ಪ್ರಶ್ನೆಯಲ್ಲೊಂದು. ಈ ಹಿಂದೆ ಶುಕಮುನಿಗಳ ವಿಷಯದಲ್ಲಿ ಹೇಳಿದಂತೆ ಗುರುವು ಸರ್ವಜ್ಞನಾಗಿರಬೇಕು. ಹೀಗೆ ಭಕ್ತನಿಗೆ ಗೊತ್ತಿಲ್ಲದ ದೇವರನ್ನು ಕುರಿತ ಎಲ್ಲಾ ಪ್ರಶ್ನೆಗಳನ್ನು ಯೋಗ್ಯ ಗುರುವಿನಲ್ಲಿ ಕೇಳಬೇಕು. ಇದಕ್ಕೆ ಪರೀಕ್ಷಿತ ಮಹಾರಾಜನೇ ನಿಜವಾದ ಉದಾಹರಣೆಯಾಗಿದ್ದಾನೆ. ಶ್ರೀಮದ್ ಭಾಗವತದ ಜನ್ಮಸ್ಯದಸ್ಯ ಯತಃ, ಆದಿಯಲ್ಲಿಯೇ ನಾವು ಅರಿತ ಹಾಗೆ ನಮ್ಮ ಕಣ್ಣಿಂದ ಕಾಣುವ ಪ್ರತಿಯೊಂದು ಭಗವಂತನ ಶಕ್ತಿಯಿಂದ ನಿರ್ಮಿತವಾದದ್ದು ಎನ್ನುವುದು ಪರೀಕ್ಷಿತ ಮಹಾರಾಜನಿಗಾಗಲೇ ಗೊತ್ತು. ಆದುದರಿಂದ ಪರೀಕ್ಷಿತ ಮಹಾರಾಜ ಸೃಷ್ಟಿಯ ಪ್ರಕ್ರಿಯೆಯನ್ನು ತಿಳಿಯಲು ಬಯಸಿದ. ಸೃಷ್ಟಿಯ ಮೂಲ ಅವನಿಗೆ ತಿಳಿದಿತ್ತು. ಇಲ್ಲದಿದ್ದರೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರಿಗೆ ಕೊಡೋಣ. ಆಶಾ ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಲ್ಲದಿದ್ದರೆ ದೇವೋತ್ತಮ ಪುರುಷನು ತನ್ನ ವಿವಿಧ ಶಕ್ತಿಗಳಿಂದ ಈ ಅದ್ಭುತ ಪ್ರಪಂಚವನ್ನು ಹೇಗೆ ಸೃಷ್ಟಿಸುತ್ತಾನೆ ಎಂದು ಕೇಳುತ್ತಿರಲಿಲ್ಲ. ಈ ಸೃಷ್ಟಿಯು ತನ್ನಿಂದ ತಾನೇ ಸೃಷ್ಟಿಯಾದುದಲ್ಲ, ಯಾರೋ ಸೃಷ್ಟಿಕರ್ತನಿಂದ ಆದದ್ದು ಎಂಬುದು ಸಾಮಾನ್ಯ ಮನುಷ್ಯನಿಗೂ ಗೊತ್ತು. ವಾಸ್ತವಿಕ ಪ್ರಪಂಚದಲ್ಲಿ ವಸ್ತುವೊಂದು ತನ್ನಿಂದ ತಾನೇ ಸೃಷ್ಟಿಯಾಗುವುದು ನಮ್ಮ ಅನುಭವಕ್ಕೆ ಬಂದಿಲ್ಲ. ಸೃಷ್ಟಿ ಶಕ್ತಿಯು ಸ್ವತಂತ್ರವಾಗಿದ್ದು ವಿದ್ಯುತ್ ಶಕ್ತಿ ಕೆಲಸ ಮಾಡಿದಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಮೂರ್ಖರು ಹೇಳುತ್ತಾರೆ. ವಿದ್ಯುತ್ ಶಕ್ತಿಯು ಸ್ಥಳೀಯ ವಿದ್ಯುತ್ ಕೇಂದ್ರದಲ್ಲಿ ತಜ್ಞ ತಂತ್ರಜ್ಞನಿಂದ ಉತ್ಪಾದಿತವಾಗುವುದೆಂದು, ಸ್ಥಳೀಯ ತಂತ್ರಜ್ಞನ ಉಸ್ತುವಾರಿಯಲ್ಲಿ ಎಲ್ಲೆಡೆಗೆ ಅದು ವಿತರಣೆಯಾಗುತ್ತದೆ ಎಂದು ಬುದ್ಧಿವಂತ ತಿಳಿದಿರುತ್ತಾನೆ. ಸೃಷ್ಟಿಗೆ ಸಂಬಂಧಿಸಿದಂತೆ ಭಗವಂತನ ಉಸ್ತುವಾರಿಯು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 10ನೇ ಶ್ಲೋಕ ಕೂಡ ಪ್ರಸ್ತಾಪಿತವಾಗಿದೆ. ಲೌಕಿಕ ಶಕ್ತಿಯು ಪರಾತ್ಪರನ ಅಂತಹ ಅನೇಕ ಶಕ್ತಿಗಳಲ್ಲಿ ಒಂದರ ವ್ಯಕ್ತರೂಪ ಎಂದು ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ವಿದ್ಯುನ್ಮಾನದ ವ್ಯಕ್ತಿ ಸ್ಪರ್ಶವಿಲ್ಲದ ಕ್ರಿಯೆಗಳು ಅಥವಾ ವಿದ್ಯುತ್ ಶಕ್ತಿಯ ಅಂತಹ ಅನೇಕ ಅದ್ಭುತಗಳನ್ನು ಕಂಡು ಅನುಭವಿ ಬಾಲಕನೊಬ್ಬ ನಿಬ್ಬೆರಗಾಗಬಹುದು. ಆದರೆ ಅನುಭವಿ ವ್ಯಕ್ತಿಗೆ ಇಂತಹ ಕ್ರಿಯೆಗಳ ಹಿಂದೆ ಶಕ್ತಿಯನ್ನು ಉತ್ಪಾದಿಸುತ್ತಿರುವ ಜೀವಂತ ಮನುಷ್ಯನೊಬ್ಬನಿದ್ದಾನೆ ಎಂದು ತಿಳಿದಿರುತ್ತದೆ. ಹೀಗೆಯೇ ಪ್ರಪಂಚದಲ್ಲಿರುವ ವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು. ಹರೇ ಕೃಷ್ಣ ಮಾತಾಜಿ. ಒಂಚೂರು ಸ್ಕ್ರೀನ್ ಮೇಲ್ ಮಾಡ್ಬೇಕು ಮಾತಾಜಿ. ಎಸ್ ಮಾತಾಜಿ ಮಾಡಿ. ನಂಗೆ ಕಾಣಿಸ್ತಾ ಇಲ್ಲ ಮಾತಾಜಿ. ತತ್ವಜ್ಞಾನಿಗಳವರೆಗೂ ಕಾಣಿಸ್ತಾ ಇದೆ.
ಓಕೆ ಮಾತಾಜಿ, ಇನ್ನೊಬ್ರಿಗೆ ಕೊಡೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ನಾನು ಅಲ್ಲ. ಓದಿ ಪ್ರಭು. ಹೀಗೆ ಪ್ರಪಂಚದಲ್ಲಿರುವ ವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು ಎನಿಸಿಕೊಂಡಿರುವವರು ಸೃಷ್ಟಿಯ ಬಗೆಗೆ ಅನೇಕ ಕಾಲ್ಪನಿಕ ಆದರ್ಶ ಸಿದ್ಧಾಂತಗಳನ್ನು ಮಂಡಿಸಬಹುದು. ಆದರೆ ಭಗವಂತನ ಬುದ್ಧಿವಂತ ಭಕ್ತನೊಬ್ಬ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಮೂಲಕ ವಿದ್ಯುತ್ ಶಕ್ತಿಯ ಉತ್ಪಾದನಾ ಕೇಂದ್ರದಲ್ಲಿ ಸ್ಥಳೀಯ ತಂತ್ರಜ್ಞರಿರುವಂತೆ ಈ ಸೃಷ್ಟಿಯ ಹಿನ್ನೆಲೆಯಲ್ಲೂ ಭಗವಂತನ ಕೈವಾಡವಿದೆ ಎಂದು ತಿಳಿಯಬಲ್ಲ. ಸಂಶೋಧನಾ ವಿದ್ವಾಂಸರು ಪ್ರತಿಯೊಂದರ ಕಾರಣ ಮತ್ತು ಪರಿಣಾಮಗಳನ್ನು ಕಂಡುಹಿಡಿಯುತ್ತಾರೆ. ಆದರೆ ಬ್ರಹ್ಮ, ಶಿವ, ಇಂದ್ರ ಮುಂತಾದ ದೇವತೆಗಳಂತಹ ಮಹಾನ್ ಮೇಧಾವಿಗಳು ಭಗವಂತನ ಆಶ್ಚರ್ಯಕರ ಸೃಷ್ಟಿ ಶಕ್ತಿಯನ್ನು ಕಂಡು ಕೆಲವು ಸಲ ನಿಬ್ಬೆರಗಾಗಿದ್ದಾರೆ. ಇನ್ನು ಕ್ಷುದ್ರ ವಿಷಯಗಳನ್ನು ಕುರಿತು ಚಿಂತಿಸುವ ಸಣ್ಣ ಪುಟ್ಟ ಐಹಿಕ ವಿದ್ವಾಂಸರ ಪಾಡೇನು? ಈ ಬ್ರಹ್ಮಾಂಡದ ವಿವಿಧ ಗ್ರಹಗಳಲ್ಲಿ ಜೀವನ ಸ್ಥಿತಿಗತಿಗಳು ಬೇರೆ ಬೇರೆಯಾಗಿರುವುದರಿಂದ ಒಂದು ಗ್ರಹ ಮತ್ತೊಂದಕ್ಕಿಂತ ಉತ್ತಮವಾಗಿರುವುದರಿಂದ ಆಯಾ ಗ್ರಹಗಳಲ್ಲಿ ವಾಸಿಸುವ ಜೀವಿಗಳ ಬೌದ್ಧಿಕ ಮಟ್ಟವನ್ನು ಸ್ವಲ್ಪ ಮೇಲೆ ಮಾಡಿ ಮಾತಾಡಿ. ವಿಶಿಷ್ಟ ಮೌಲ್ಯಗಳು ಕೂಡ ಬೇರೆ ಬೇರೆಯಾಗಿರ್ತವೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಬ್ರಹ್ಮಲೋಕದ ನಿವಾಸಿಗಳ ದೀರ್ಘಾಯುಷ್ಯನ್ನು ಇದು ಇಹಲೋಕ ನಿವಾಸಿಗಳಿಗೆ ಅಚಿಂತ್ಯವಾದದ್ದು. ಬ್ರಹ್ಮನ ಬೌದ್ಧಿಕ ಮಟ್ಟದ ವಿಶಿಷ್ಟ ಮೌಲ್ಯಗಳಿಗೆ ಹೋಲಿಸಬಹುದು. ಈ ಗ್ರಹದ ಮಹಾವಿಜ್ಞಾನಿಗೆ ಇದು ಕೂಡ ಅಚಿಂತ್ಯವಾದದ್ದು. ಇಂತಹ ಮಹತ್ತಾದ ಮೆದುಳಿನ ಶಕ್ತಿಯನ್ನು ಇಟ್ಟುಕೊಂಡು ಬ್ರಹ್ಮನೇ ತನ್ನ ಮಹಾನ್ ಸಂಹಿತೆಯಲ್ಲಿ, ಅಂದರೆ ಬ್ರಹ್ಮ ಸಂಹಿತೆ 5.1 ಹೀಗೆಂದೇಳಿದ್ದಾನೆ: ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಭಗವಂತನ ಗುಣಗಳನ್ನು ಹೊಂದಿರುವವರು ಅನೇಕ ಮಂದಿ ಇದ್ದಾರೆ, ಆದರೆ ಕೃಷ್ಣನೇ ಪರಮಶ್ರೇಷ್ಠ. ಏಕೆಂದರೆ ಯಾರು ಅವನನ್ನು ಮೀರಿಸಲಾರರು. ಅವನೇ ಪರಮ ಪುರುಷ. ಅವನ ಶರೀರವು ಜ್ಞಾನ ಮತ್ತು ಆನಂದಗಳಿಂದ ತುಂಬಿಕೊಂಡಿದ್ದು ಶಾಶ್ವತವಾಗಿದೆ. ಅವನೇ ಆದಿ, ಸ್ವಲ್ಪ ಮೇಲೆ ಮಾಡಿ ಮಾತಾಡಿ, ಆದಿ ಭಗವಂತನಾದ ಗೋವಿಂದ. ಆದಿ ಭಗವಂತನಾದ ಗೋವಿಂದ ಸಕಲ ಕಾರಣಗಳಿಗೆ ಕಾರಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಕೃಷ್ಣಮೂರ್ತಿ ಪ್ರಭು ಓದಿ. ಹರೇ ಕೃಷ್ಣ. ಮಂಜುಳಾ ಟಿ ಮಾತಾಜಿ ಓದಿ. ಚಂದ್ರಕಲಾ ಮಾತಾಜಿ ಒಂದ್ ಸೆಕೆಂಡ್ ಮಾತಾಜಿ ಅವ್ರು ಓದಿ ಆದ್ಮೇಲೆ. ಮಾನುಷೀತನುಮಾಶ್ರಿತಂ ಪರಂ ಭಾವಮ ಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂರ್ಖರು ನನ್ನನ್ನು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೇಲ್ಗಡೆ ಪ್ಯಾರ ಇದೆ ಅಲ್ಲ, ಅಲ್ಲಿ ಸಕಲ ಕಾರಣಗಳಿಗೆ ಗೊತ್ತಿಲ್ಲ ಮತ್ ಸರ್, ಸಕಲ ಕಾರಣಗಳಿಗೆ ಇದೆ ಅಲ್ಲ ಅಲ್ಲಿ. ಸಾರಿ ಮಾತಾಜಿ. ಸಕಲ ಕಾರಣಗಳಿಗೆ ಭಗವಾನ್ ಕೃಷ್ಣನೇ ಪರಮ ಕಾರಣನೆಂದು ಬ್ರಹ್ಮನೇ ಒಪ್ಪಿಕೊಳ್ಳುತ್ತಾನೆ. ಆದರೆ ಭೂಮಿ ಎಂಬ ಕ್ಷುದ್ರ ಗ್ರಹದಲ್ಲಿ ಪುಟ್ಟ ಮೆದುಳಿನ ವ್ಯಕ್ತಿಗಳು ಭಗವಂತನ ತಮ್ಮಂತವರಲ್ಲಿ ಒಬ್ಬನೆಂದು ಭಾವಿಸುತ್ತಾರೆ. ಹೀಗೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ತಾನು ಸರ್ವಸ್ವವೆಂದು ಹೇಳಿದಾಗ ಊಹಾತ್ಮಕ ತತ್ವಶಾಸ್ತ್ರಜ್ಞರು ಮತ್ತು ಐಹಿಕ ಶಾಸ್ತ್ರಗಳು ಭಗವಂತನನ್ನು ಜರಿಯುತ್ತಾರೆ. ಅದಕ್ಕೆ ಭಗವಂತನು ವಿಷಾದದಿಂದ ಹೇಳುತ್ತಾನೆ: ಅವಜಾನಂತಿ ಮಾಂ ಮೂಢ ಮಾನುಷಿ ತನುಮಾಶ್ರಿತಂ ಪರಂ ಭಾವಮಾ ಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂರ್ಖನನ್ನು ಜರಿಯುತ್ತಾರೆ. ಅವರಿಗೆ ತನ್ನ ಲೋಕಾಂತರ ಸ್ವಭಾವ ಮತ್ತು ಎಲ್ಲದರ ಮೇಲೆಯೂ ನನ್ನ ಪರಮ ಪ್ರಭುತ್ವದ ಅರಿವಿಲ್ಲ. ಗೀತಾ 9.11. ಬ್ರಹ್ಮ ಮತ್ತು ಶಿವ ಇನ್ನೂ ಇತರ ದೇವತೆಗಳ ಬಗ್ಗೆ ಹೇಳುವುದೇನು? ಇವರು ಭೂತರು ಅಥವಾ ಸೃಷ್ಟಿಸಲಾದ ಶಕ್ತಿಶಾಲಿ ದೇವತೆಗಳು. ಇವರು ರಾಜನಿಂದ ನೇಮಿಸಲಾದ ಮಂತ್ರಿಗಳಂತೆ ಬ್ರಹ್ಮಾಂಡದ ವ್ಯವಹಾರಗಳಲ್ಲಿ ನೋಡಿಕೊಳ್ತಾರೆ. ಈ ಮಂತ್ರಿಗಳು ಸ್ವಲ್ಪ ಸ್ಕಾರ್ ಮಾಡಿ ಮೇಲಕ್ಕೆ ಮಾಡಿ ಕಾಣಿಸ್ತಾ ಇಲ್ಲ ಮತ್ತೆ. ಈ ಮಂತ್ರಿಗಳು ಈಶ್ವರನಾಗಿರಬಹುದು ಅಥವಾ ನಿಯಾಮಕರಾಗಿರಬಹುದು. ಆದರೆ ಪರಮಾತ್ಮರ ಭಗವಂತನ ಮಹೇಶ್ವರ ಮಕರ ಸೃಷ್ಟಿಕರ್ತನಾಗಿದ್ದಾನೆ. ಮಂದಮತಿಗಳು ಇದನ್ನು ತಿಳಿದಿಲ್ಲ. ಆದ್ದರಿಂದ ಭಗವಂತನು ತನ್ನ ಅವಾಚ್ಯ ಕರುಣೆಯಿಂದ ಕೆಲವೊಮ್ಮೆ ಮಾನವರಾಗಿ ಬಂದಾಗ ಈ ಮೂಢರು ಅವರನ್ನು ಜರಿಯುವ ದ್ವಾಷ್ಟವನ್ನು ತೋರುತ್ತಾರೆ. ಭಗವಂತನು ಮಾನವರಂತಿಲ್ಲ. ಅವನ್ ಸಚ್ಚಿತ್ ಆನಂದ ವಿಗ್ರಹ ಅಥವಾ ದೇವೋತ್ತಮ ಪರಮ ಪುರುಷ. ಅವನ ದೇಹಕ್ಕೂ ಅವನ ಆತ್ಮಕ್ಕೂ ವ್ಯತ್ಯಾಸವಿಲ್ಲ.
ಅವನೇ ಶಕ್ತಿ, ಅವನೇ ಶಕ್ತಿಶಾಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಇದೆಯಾ ಪ್ರಭು ಇನ್ನು? ಯಾರು ಓದ್ತೀರಾ? ಸೀತಾ ವಿಜಯ್ ಕುಮಾರ್ ಮಾತಾಜಿ ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ವೃಂದಾವನದಲ್ಲಿ ಭಗವಾನ್ ಕೃಷ್ಣನ ಲೀಲೆಗಳನ್ನು ತಿಳಿಸುವಂತೆ ಪರೀಕ್ಷಿತ ಮಹಾರಾಜ ತನ್ನ ಗುರುವಾದ ಶುಕಮುನಿಗಳನ್ನು ಕೇಳಲಿಲ್ಲ. ಅವನು ಮೊದಲು ಭಗವಂತನ ಸೃಷ್ಟಿಯನ್ನು ಕುರಿತು ಕೇಳಲು ಬಯಸಿದ. ದೊರೆಯಾದವನು ಭಗವಂತನ ನೇರ ಲೋಕೋತ್ತರ ಲೀಲೆಗಳನ್ನು ಕೇಳಬೇಕೆಂದು ಶುಕಮುನಿಗಳೂ ಕೇಳಲಿಲ್ಲ. ಕಾಲಾವಕಾಶ ಕಡಿಮೆ ಇತ್ತು. ಆದುದರಿಂದ ಸಾಮಾನ್ಯವಾಗಿ ವೃತ್ತಿನಿರತ ಪ್ರವಚನಕಾರರು ನೇರವಾಗಿ ದಶಮ ಸ್ಕಂದಕ್ಕೆ ಹೋಗುವಂತೆ ಶುಕಮುನಿಗಳೂ ಅಡ್ಡದಾರಿಯನ್ನು ಹಿಡಿಯಬಹುದಾಗಿತ್ತು. ಆದರೆ ರಾಜನಾಗಲಿ ಮದ್ಭಾಗವತದ ಮಹಾ ನಿರೂಪಕರಾದ ಶುಕಮುನಿಗಳಾಗಲಿ ಭಾಗವತದ ಪ್ರವಚನವನ್ನು ಏರ್ಪಡಿಸುವಂತೆ ದಶಮ ಸ್ಕಂದಕ್ಕೆ ನೆಗೆಯಲಿಲ್ಲ. ಅವರಿಬ್ಬರೂ ವ್ಯವಸ್ಥಿತರಾಗಿ ಮುಂದುವರಿದರು. ಅದರಿಂದ ಭಾವಿ ವಾಚಕರಾಗಲಿ ಶ್ರೋತಗಳಾಗಲಿ ಶ್ರೀಮದ್ಭಾಗವತವನ್ನು ಪ್ರವಚನ ಮಾಡುವ ವಿಧಾನವೇನೆಂಬುದರ ಉದಾಹರಣೆಯನ್ನು ಇದರಿಂದ ಪಡೆಯಬಹುದು. ಭಗವಂತನ ಬಹಿರಂಗ ಶಕ್ತಿಯಲ್ಲಿರುವವರು ಅಥವಾ ಲೌಕಿಕ ಪ್ರಪಂಚದಲ್ಲಿರುವವರು ಪರಾತ್ಪರ ಪುರುಷನ ನಿರ್ದೇಶನದಲ್ಲಿ ಭಗವಂತನ ಬಹಿರಂಗ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂದು ಮೊದಲು ತಿಳಿಯಬೇಕು. ಅನಂತರ ಅವನ ಅಂತರಂಗ ಶಕ್ತಿಯ ಚಟುವಟಿಕೆಗಳನ್ನು ಅರಿಯಲು ಪ್ರಯತ್ನಿಸಬಹುದು. ಲೌಕಿಕರು ಸಾಮಾನ್ಯವಾಗಿ ಕೃಷ್ಣನ ಬಹಿರಂಗ ಶಕ್ತಿಯಾದ ದುರ್ಗಾದೇವಿಯನ್ನು ಆರಾಧಿಸುತ್ತಾರೆ. ಆದರೆ ದುರ್ಗಾದೇವಿ ಕೇವಲ ಭಗವಂತನ ಶಕ್ತಿಯೆಂದು ಅವರು ಅರಿತಿಲ್ಲ. ಅವಳ ಲೌಕಿಕ ಕ್ರಿಯೆಗಳ ಆಶ್ಚರ್ಯಕರ ಪ್ರದರ್ಶನದ ಹಿನ್ನೆಲೆ ಭಗವಂತ ನಿರ್ದೇಶನವಿದೆ. ಈ ಸಂಗತಿ ಭಗವದ್ಗೀತೆಯಲ್ಲಿಯೇ 9.10 ದೃಢಪಟ್ಟಿದೆ. ದುರ್ಗಾಶಕ್ತಿಯು ಗೋವಿಂದನ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸ್ತಾಳೆಂದು ಅವನ ಅನುಮತಿ ಇಲ್ಲದೆ ಬಲಶಾಲಿಯಾದ ದುರ್ಗಾಶಕ್ತಿಯು ಒಂದು ಹುಲ್ಲಿನ ದಳವನ್ನು ಕೂಡ ಅಲುಗಾಡಿಸಲಾರಳು ಎಂದು ಬ್ರಹ್ಮಸಂಹಿತೆಯಲ್ಲಿ ದೃಢಪಡಿಸಲಾಗಿದೆ. ಆದುದರಿಂದ ಆರಂಭಿಕ ಶಿಷ್ಯನು ಭಗವಂತನ ಅಂತರಂಗ ಶಕ್ತಿಯಿಂದ ಪ್ರಕಟವಾಗುವ ಲೋಕೋತ್ತರ ಲೀಲೆಗಳ ರಂಗಕ್ಕೆ ಒಮ್ಮೆಲೆ ಜಿಗಿಯುವುದರ ಬದಲು ಅವನ ಸೃಷ್ಟಾತ್ಮಕ ಶಕ್ತಿಯ ಪ್ರಕ್ರಿಯೆಯ ಬಗೆಗೆ ಜಿಜ್ಞಾಸೆ ಮಾಡುವುದರ ಮೂಲಕ ಪರಮ ಪ್ರಭುವು ಎಂತ ಉನ್ನತನೆಂದು ತಿಳಿದುಕೊಳ್ಳಬಹುದು. ಚೈತನ್ಯ ಚರಿತಾಮೃತದಲ್ಲಿಯೂ ಸೃಷ್ಟಾತ್ಮಕ ಶಕ್ತಿಯನ್ನು ಕುರಿತ ವರ್ಣನೆಗಳು ಹಾಗೂ ಅದರಲ್ಲಿ ಭಗವಂತನ ಕೈವಾಡವನ್ನು ಕುರಿತು ವಿವರಿಸಲಾಗಿದೆ. ಕೃಷ್ಣ ಎಂತಹ ಮಹೋನ್ನತ ಎಂಬ ಅರಿವನ್ನು ಅಲಕ್ಷಿಸುವ ಅಪಾಯಕ್ಕೆ ತುತ್ತಾಗದಂತೆ ಸದಾ ಜಾಗೃತವಾಗಿರಲು ಚೈತನ್ಯ ಚರಿತಾಮೃತದ ಕರ್ತವ್ಯವು ಆರಂಭಿಕ ಶಿಷ್ಯರಿಗೆ ಎಚ್ಚರಿಸಿದ್ದಾರೆ. ವ್ಯಕ್ತಿಯು ಭಗವಾನ್ ಕೃಷ್ಣನ ಮಹೋನ್ನತಿಯನ್ನು ತಿಳಿದಾಗ ಮಾತ್ರ ಅವನಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ದೃಢವಾಗಿ ನೆಲೆಗೊಳಿಸಬಹುದು. ಇಲ್ಲದಿದ್ದರೆ ಸಾಮಾನ್ಯ ಮನುಷ್ಯನಂತೆ ಮಹಾನಾಯಕರು ಕೂಡ ಭಗವಾನ್ ಕೃಷ್ಣನನ್ನು ಅನೇಕ ದೇವತೆಗಳಲ್ಲೊಬ್ಬ ಅಥವಾ ಐತಿಹಾಸಿಕ ವ್ಯಕ್ತಿ ಅಥವಾ ಕೇವಲ ಮಿಥ್ಯೆ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಬೃಂದಾವನದಲ್ಲಿ ಅಥವಾ ದ್ವಾರಕೆಯಲ್ಲಿ ಕೂಡ ಭಗವಂತನ ಉನ್ನತ ಲೋಕೋತ್ತರ ಲೀಲೆಗಳನ್ನು ಉನ್ನತ ಅಧ್ಯಾತ್ಮ ತಂತ್ರಗಳಲ್ಲಿ ಈಗಾಗಲೇ ಅರ್ಹತೆ ಗಳಿಸಿರುವವರು ಆನಂದಿಸುತ್ತಾರೆ. ಸಾಮಾನ್ಯ ಮನುಷ್ಯ ಸೇವೆ ಮತ್ತು ಜಿಜ್ಞಾಸೆಯ ಪ್ರಕ್ರಿಯೆಯಿಂದ ಅಂತಹ ಸ್ತರವನ್ನು ತಲುಪಬಹುದು. ಪರಿಷ್ಠ ಮಹಾರಾಜನ ನಡವಳಿಕೆಯಲ್ಲಿ ನಾವು ಈ ಸಂಗತಿಯನ್ನು ನೋಡಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಮುಗೀತಾ ಪ್ರಭು? ಆಯ್ತು. ಹರೇ ಕೃಷ್ಣ. ಮಹಾದೇವತೆಗಳಿಗೂ ಅಚಿಂತ್ಯವಾದ ಈ ಅದ್ಭುತ ಬ್ರಹ್ಮಾಂಡಗಳನ್ನು ದೇವೋತ್ತಮ ಪುರುಷನು ತನ್ನ ವೈಯಕ್ತಿಕ ಶಕ್ತಿಗಳಿಂದ ಹೇಗೆ ಸೃಷ್ಟಿಸುತ್ತಾನೆ ಎಂದು ನಿಮ್ಮಿಂದ ತಿಳಿಯಲು ನಾನು ಬಯಸುತ್ತೇನೆ. ಇಲ್ಲಿ ಆಕ್ಚುಲಿ 10 ವಿಷಯಗಳು ಅಂತ ಕೂಡ ಹೇಳೋದಿದೆ ಭಾಗವತದಲ್ಲಿ. ಪರೀಕ್ಷಿತ್ ಮಹಾರಾಜರು ಶುಕಮುನಿಗಳಿಗೆ ಕೇಳೋದು. ಸೊ ಈ ರೀತಿಯಲ್ಲಿ ಮೊದಲಿಗೆ ಸೃಷ್ಟಿ, ಸರ್ಗ ವಿಸರ್ಗ ಅಂತ ರೀತಿಯಲ್ಲಿ ಅದರ ಎಕ್ಸ್ಪ್ಲನೇಷನ್ ಇದೆ. ಸೊ ಸೃಷ್ಟಿ, ಸೊ ಅವರು ಮೊದಲಿಗೆ ಪರೀಕ್ಷಿತ್ ಮಹಾರಾಜರಿಗೆ 7 ದಿವಸಗಳು ಈಗ ಸಮಯ ಇರೋದು. 7 ದಿವಸಗಳಾದ್ರೂ ಕೂಡ ಅವರು ಒಮ್ಮೆಲೆ ಭಗವಂತನ ಅಂತರಂಗಿಕ ಲೀಲೆಗಳು ಅದನ್ನು ಕೇಳೋದಕ್ಕೆ ಅವರು ಅಪೇಕ್ಷೆ ಪಡ್ತಾ ಇಲ್ಲ. ಅವ್ರು ಮೊದಲಿಗೆ ವ್ಯವಸ್ಥಿತವಾಗಿ ಹೇಗೆ ನಾವು ಭಗವಂತನ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಬೇಕು, ಭಗವಂತನ ತತ್ವ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ನಮಗೆ ಅವರಿಗೆ ಪರೀಕ್ಷಿತ್ ಮಹಾರಾಜರು ಕೇಳ್ತಾ ಇರೋದು ಸೃಷ್ಟಿಯ ಬಗ್ಗೆ. ಸೃಷ್ಟಿ ಅಂದ್ರೆ ಕೃಷ್ಣನ ಭೌತಿಕ ಶಕ್ತಿ, ಭಗವಂತನ ಆಧ್ಯಾತ್ಮಿಕ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಸೊ ಅಂತರಂಗ ಶಕ್ತಿಯ ಪ್ರಭಾವದಲ್ಲಿ, ಯೋಗಮಾಯ ಪ್ರಭಾವದಲ್ಲಿ ಎಲ್ಲ ಭಗವಂತನ ದಿವ್ಯ ಲೀಲೆಗಳು,
ನಡೀತವೆ. ಆದರೆ ಭಗವಂತನ ಬಹಿರಂಗ ಶಕ್ತಿಯ ಮೂಲಕ ಭೌತಿಕ ಜಗತ್ತು ಕಾರ್ಯನಿರ್ವಹಣೆ ಆಗುತ್ತೆ. ಸೊ ಇವ್ರು ಹೇಳ್ತಾ ಇದ್ದಾರೆ, ನಾನು ಇದನ್ನ ಫಸ್ಟ್ ತಿಳ್ಕೊಳ್ತೀನಿ, ಇದನ್ನ ನೀವು ದಯವಿಟ್ಟು ನೀವು ನನಗೆ ತಿಳಿಸ್ಬೋದು. ಸೊ ಇಲ್ಲಿ ಶುಕಮುನಿಗಳು ಕೂಡ, ಅಯ್ಯೋ ನನ್ನ ಶಿಷ್ಯರಿಗೆ ಇವಾಗ 7 ದಿವಸ ಸಮಯ ಇದೆ ಅಲ್ಲ, 7 ದಿವಸದಲ್ಲಿ ನೇರವಾಗಿ ನಾವು ಕೃಷ್ಣ ಅಂತರಂಗ ಲೀಲೆಗೆ ಹೋಗೋಣ ಅಂತ ಅವರು ಕೂಡ ಹರಿಬರಿ ಮಾಡ್ತಾ ಇಲ್ಲ. ಅದೇ ರೀತಿ ಪರೀಕ್ಷಿತ್ ಮಹಾರಾಜರು ಕೂಡ ಹರಿಬರಿ ಮಾಡ್ತಾ ಇಲ್ಲ, ಅವರು ಕೂಡ ಇಲ್ಲ. ಮೊದಲಿಗೆ ಭಗವಂತನ ಬಹಿರಂಗ ಶಕ್ತಿ, ಭೌತಿಕ ಜಗತ್ತು, ಭೌತಿಕ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಇದನ್ನು ನಾವು ಈ ವ್ಯವಸ್ಥಿತವಾಗಿ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು, ಕೃಷ್ಣನ ಒಬ್ಬ ಸಾಧಾರಣ ವ್ಯಕ್ತಿ ಅನ್ಕೊಳ್ಬೋದು, ಇಲ್ಲಾಂದ್ರೆ ಕೃಷ್ಣ ಒಬ್ಬ ದೇವತೆ ಅನ್ಕೊಳ್ಬೋದು. ಇಲ್ಲ, ಕೃಷ್ಣನು ದೇವೋತ್ತಮ ಪರಮ ಪುರುಷ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇದರ ವ್ಯವಸ್ಥಿತವಾಗಿ ಈ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಭೌತಿಕ ಶಕ್ತಿ, ಭಗವಂತನ ಭೌತಿಕ ಶಕ್ತಿ, ಭಗವಂತನ ಮಾಯಾ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಸೊ ನನ್ನ ಅಧ್ಯಕ್ಷತನ, ನನ್ನ ಆದೇಶ, ಅದರ ಮೇಲೆ ಈ ಭೌತಿಕ ಜಗತ್ತು ಇದು ಕೆಲಸ ಮಾಡ್ತಾ ಇದೆ, ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಉದಾಹರಣೆಗಳು ಕೊಡ್ತಾ ಇರೋದು, ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್, ಪವರ್ ಹೌಸ್ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಪವರ್ ಹೌಸ್ ಎಲ್ಲ ಸ್ಥಾಪನೆ ಆಗಿರುತ್ತೆ, ನಮಗೆ ಎಲೆಕ್ಟ್ರಿಸಿಟಿ ನಮ್ಮ ಮನೆಗೆ ಬರುತ್ತೆ. ಆದ್ರೆ ಇದು ಕೆಲಸ ಆಗ್ಬೇಕು ಅಂದ್ರೆ, ಇದು ನಡಿಬೇಕು ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಯಂತ್ರಗಳು, ದೊಡ್ಡ ದೊಡ್ಡ ಇದು ಇರ್ಬೋದು. ಆದ್ರೆ ಅದರ ಹಿಂದೆ ಅದನ್ನ ಮೇಂಟೈನ್ ಮಾಡೋದು ಒಬ್ರು ರೆಸಿಡೆನ್ಷಿಯಲ್ ಇಂಜಿನಿಯರ್ ಒಬ್ರು ಇರ್ತಾರೆ. ಸೊ ಅವರ ಒಂದು ಕೆಲಸದಿಂದ ಆ ಒಂದು ಶಕ್ತಿ ಕೆಲಸ ಮಾಡುತ್ತೆ. ಶಕ್ತಿಮಾನ್, ಶಕ್ತಿ ಅನ್ನೋದು ಯಾವಾಗ್ಲೂ ಒಂದು ವ್ಯಕ್ತಿಗೆ ಸೇರುವಂಥದ್ದು, ಶಕ್ತಿಮಾನ್. ಸೊ ಕೆಲವು ಜನ ಏನೋ ಹೇಳ್ತಾರೆ, ಹೌದು ನಾನು ಏನೋ ಒಂದು ಶಕ್ತಿಯಲ್ಲಿ ನಂಬುತ್ತೇನೆ, ಏನೋ ದೇರ್ ಇಸ್ ಸಮ್ ಸುಪ್ರೀಂ ಪವರ್, ಏನೋ ಒಂದಿದೆ, ಏನೋ ಒಂದು ಉನ್ನತವಾದ, ಅದು ಶಕ್ತಿ ಅಲ್ಲ, ಆ ಶಕ್ತಿಯ ಮೇಲೆ ಒಂದು ಶಕ್ತಿವಂತ ವ್ಯಕ್ತಿ ಇದ್ದಾನೆ. ಸೊ ಆ ವ್ಯಕ್ತಿಗೆ ಸೇರಿದ್ದು ಶಕ್ತಿ ಅನ್ನೋದು. ಎನರ್ಜಿ ಅನ್ನೋದು ಯಾವಾಗಲೂ ಎನರ್ಜೆಟಿಕ್, ಪವರ್ ಅನ್ನೋದು ಯಾರೋ ಒಬ್ಬ ಪವರ್ಫುಲ್ ಒಬ್ಬ ವ್ಯಕ್ತಿಗೆ ಸೇರುತ್ತದೆ. ಸೊ ಹಾಗೆ ಆ ಮೂಲ, ಎಲ್ಲ ಶಕ್ತಿಗಳ ಮೂಲ ಅದು ಕೃಷ್ಣ. ಅಹಂ ಸರ್ವಸ್ಯ ಪ್ರಭವೋ, ಎಲ್ಲದರ ಮೂಲ ನಾನು, ಎಲ್ಲ ಶಕ್ತಿಗಳು ಕೃಷ್ಣನಿಗೆ ಸೇರಿತು. ಎಷ್ಟೋ ಶಕ್ತಿಗಳಲ್ಲಿ ಈ ಬಹಿರಂಗ ಶಕ್ತಿ, ಈ ಭೌತಿಕ ಜಗತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇರೋ ದುರ್ಗಾದೇವಿ ಇದ್ದಾರೆ. ಸೊ ದುರ್ಗಾದೇವಿ, ಅವ್ರ ಬಗ್ಗೆ ಹೇಳೋದು ಬ್ರಹ್ಮ ಸಂಹಿತೆಯಲ್ಲಿ, ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖ ಇಚ್ಛಾನುರೂಪಮಪಿ ಯಸ್ಯ ಚ ಚೇಷ್ಟತೆ ಸ ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮದೇವರು ನಮ್ಗೆಲ್ಲ ಹೇಳೋದೇನಂದ್ರೆ, ಈ ದುರ್ಗಾದೇವಿ ಕೃಷ್ಣನ ಬಹಿರಂಗ ಶಕ್ತಿ. ಅವ್ರೇನು ಅಂದ್ರೆ, ಅವರು ಭೌತಿಕ ಜಗತ್ತಿನ ಸೃಷ್ಟಿ, ಅದರ ಒಂದು ಪೋಷಣೆ, ಪಾಲನೆ, ಕೊನೆಗೆ ಅದರ ಅಂತ್ಯ ಮಾಡ್ತಾ ಇದ್ದಾರೆ. ಅಷ್ಟು ಅವರು ಶಕ್ತಿಶಾಲಿ, ಭಗವಂತನ ಬಹಿರಂಗ ಶಕ್ತಿಯಾದ ದುರ್ಗಾ ಶಕ್ತಿ. ಆದರೆ ಇವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇಲ್ಲ. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುಪಮಿ ಯಸ್ಯ ಚೇಷ್ಟತೆ ಸ. ಅವ್ರು ಹೇಳೋದು ಛಾಯಾ ಅಂದ್ರೆ ನಮ್ಮ ಒಂದು ನೆರಳು. ನನ್ನ ಕೈ ಇದೆ, ಇವಾಗ ನನ್ನ ಹಿಂದೇನೋ ಮುಂದೇನೋ ನನ್ನ ಮೇಲೆ ಬೆಳಕು ಇದಿದ್ರೆ ಆ ನೆರಳು, ನನ್ನ ಕೈನ ನೆರಳು ನೆಲದ ಮೇಲೆ ಬರುತ್ತೆ. ಸೊ ಈ ನೆರಳು ಅನ್ನೋದು ಅದು ಸ್ವತಂತ್ರವಲ್ಲ. ಆ ನೆರಳು ಯಾವುದರದ್ದು ಆಗ್ತಾ ಇದೆ, ನನ್ನ ಕೈ ಆಗ್ತಾ ಇದೆಯೋ, ನನ್ನ ದೇಹದಲ್ಲಿ ಆಗ್ತಾ ಇದೆಯೋ, ಅದರ ಮೇಲೆ, ನಿಜವಾದ ವಸ್ತು ಮೇಲೆ ಅವಲಂಬಿಸಿದೆ. ನೆರಳು ಸ್ವತಂತ್ರವಾಗಿ ಅದು ಚಲನೆ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಹೇಳ್ತಾ ಇರೋದು, ನೆರಳು ಹೇಗೆ ಒಂದು ವ್ಯಕ್ತಿ, ಒಂದು ವಸ್ತು, ಅದರ ಮೇಲೆ ಅದು ಆ ನೆರಳು ಚಲನೆ ಆಗುತ್ತೆ, ಅದರ ಒಂದು ಇದು ವ್ಯಕ್ತವಾಗುತ್ತೆ, ಅದರ ಚಟುವಟಿಕೆ. ಅದೇ ರೀತಿಯಲ್ಲಿ ದುರ್ಗಾಶಕ್ತಿ, ಈ ಭೌತಿಕ ಜಗತ್ತು ಅನ್ನೋದು ಇದು ಭಗವಂತನ ಸಂಕಲ್ಪದಿಂದ, ಭಗವಂತನ ಇಚ್ಛೆಯಿಂದ ಇದು ನಡೀತಾ ಇದೆ. ಸೊ ಇದು ಪ್ರತಿಯೊಂದು ಯಾವ ಭಗವಂತನ ನಿಯಂತ್ರಣವಿಲ್ಲದೆ ಇದು ನಡೀತಾ ಇಲ್ಲ. ನಮಗೆ ಅನ್ಸುತ್ತೆ, ಓ ಇದೇನಿದು ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇದೆಯಾ, ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆಯಾ ಈ ಸಮಾಜದಲ್ಲಿ, ಒಂದು ದೇಶದಲ್ಲಿ, ಇಲ್ಲಾಂದ್ರೆ ವಿಶ್ವದಲ್ಲಿ ಇಷ್ಟು ಒಂದು ಪರಿಸರ ಮಾಲಿನ್ಯ ಆಗ್ತಾ ಇದೆ, ನೀರಿನ ಮಾಲಿನ್ಯ ಆಗ್ತಾ ಇದೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇಲ್ಲಾಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅದೆಲ್ಲ ಸ್ಫೋಟ ಆಗ್ಬಿಟ್ರೆ ಏನಾಗುತ್ತೋ. ಸೊ ನಮಗೆ ಏನೋ ಎಲ್ಲ ಇರ್ಬೋದು ನಮ್ಗೆ. ಇದು ಎಲ್ಲವೂ ಕೂಡ ಕೃಷ್ಣನ ಕಂಟ್ರೋಲ್ ಇದೆ, ಕೃಷ್ಣನ ಹತೋಟಿಯಲ್ಲಿದೆ. ಇದರ ಅವನ ಒಂದು ಆದೇಶದ ಇಲ್ಲದೆ ಈ ಭೌತಿಕ ಜಗತ್ತು, ಭೌತಿಕ ಶಕ್ತಿಗಳು ಏನು ಕೆಲಸ ಮಾಡೋಕ್ಕಾಗೋದು. ಸಂಪೂರ್ಣವಾಗಿ ಕೃಷ್ಣ ಕಂಟ್ರೋಲ್ ಇದೆ. ಹುಲ್ಲು ಕಡ್ಡಿ ಕೂಡ ಅದು ಅವನ ಇಚ್ಛೆ ಇಲ್ಲದೆ ಅದು ಏನು ಆಚೆ ಈಚೆ ಇದು ಮಾಡಕ್ ಆಗೋದಿಲ್ಲ. ಸೊ
ಸೊ ಕೃಷ್ಣ ಕಂಟ್ರೋಲ್ ಸಂಪೂರ್ಣವಾಗಿದೆ. ಸೊ ಇದೆಲ್ಲ ಶಕ್ತಿಗಳು ನಾವು ನೋಡಿದಾಗ ನಾವು ಬೆರಗಾಗಿ ಇದಾಗ್ಬಹುದು. ಇಲ್ಲಿ ಹೇಳ್ತಾ ಇದ್ರೆ ಈಗ ಒಂದು ಬಾಲಕನು, ಒಂದು ಚಿಕ್ಕ ಮಗು, ಅವ್ರು ಬೆರಗಾಗ್ತಾರೆ. ಅವ್ರು ನೋಡಿದಾಗ ಓ ಏನಪ್ಪಾ ಇಷ್ಟುದು ನಮ್ಗೆ ಇದು ಬರ್ತಾ ಇದೆ, ಎಲೆಕ್ಟ್ರಿಸಿಟಿ ಇದು ಬರ್ತಾ ಇದೆ, ಇನ್ನೊಂದು ಬರ್ತಾ ಇದೆ. ಆದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲ ಮಗುಗೆ. ಆ ದೊಡ್ಡ ದೊಡ್ಡ ಮೆಷಿನ್, ದೊಡ್ಡ ದೊಡ್ಡ ಯಂತ್ರಗಳು, ಅದರ ಹಿಂದೆ ಒಬ್ಬ ಇಂಜಿನಿಯರ್ ಇದ್ದಾರೆ, ಅದನ್ನು ಅವರೊಂದು ಸಿಸ್ಟಮ್, ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದರಿಂದ ನಮ್ಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಸುಶೀಲಾ ಪ್ರಭುಪಾದರು ಹೇಳ್ತಾರೆ, ಅವ್ರು ಚಿಕ್ಕ ಮಗುವಾಗಿದ್ದಾಗ ಮೊದಲಿಗೆ ಈ ಟೇಪ್ ರೆಕಾರ್ಡರ್ ಏನೋ ಇವಾಗ ತರ ಟೇಪ್ ರೆಕಾರ್ಡ್ ಅಲ್ಲ, ಈಗಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಮೊದಲಿಗೆ ಬಂದಾಗ ದೊಡ್ಡ ಬಾಕ್ಸ್ ಏನೋ ಇರ್ತಾ ಇತ್ತು, ಆ ಬಾಕ್ಸ್ ಇಂದ ಅದು ಶಬ್ದ ಬರ್ತಾ ಇತ್ತು, ಶಬ್ದ ತರಂಗ. ಸೊ ಪ್ರಭುಪಾದರು ಹೇಳ್ತಾರೆ, ನಾನು ಚಿಕ್ಕವನಾಗಿದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ಆಲೋಚನೆ ಹೇಗಿತ್ತು ಅಂದ್ರೆ ಅದು ಶಬ್ದ ಏನ್ ಬರ್ತಾ ಇದೆ ಆ ಬಾಕ್ಸ್ ಇಂದ, ಅದು ಯಾರೋ ವ್ಯಕ್ತಿ ಇರ್ಬೇಕು ಅದರೊಳಗೆ ಮಕ್ಕಳಿದ್ದಾಗ ನಾವು ಆತರ ಯೋಚನೆ ಮಾಡ್ತೇವೆ, ಯಾರೋ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಆ ಶಬ್ದ ಮಾಡ್ತಾ ಇರ್ಬೇಕು, ನಮಗ್ ಕಾಣ್ತಾ ಇಲ್ಲ ಆ ವ್ಯಕ್ತಿ ಅಂತ. ಮತ್ತೆ ನಾವು ಅದೊಂದು ಬಾಕ್ಸ್ ನ ಓಪನ್ ಮಾಡ್ಬೇಕು, ನೋಡ್ಬೇಕು, ಆ ವ್ಯಕ್ತಿನ ನೋಡ್ಬೇಕು, ಆ ರೀತಿ ಯೋಚನೆ ಮಾಡ್ತೀವಿ. ಅಂದ್ರೆ ನಮಗೆ ಸಹಜವಾಗಿ ಮನುಷ್ಯ ಜನ್ಮದಲ್ಲಿ ಈ ರೀತಿ ಒಂದು ಶಕ್ತಿಗಳು ನೋಡಿದಾಗ ಶಕ್ತಿಗಳ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಮ್ಗೆ ಒಂದು ಸುಳಿವಿದೆ. ನಮ್ಗೆ ಪ್ರತಿಯೊಬ್ಬರಿಗೂ ಈ ರೀತಿ ಇಷ್ಟು ದೊಡ್ಡ ಸೃಷ್ಟಿಯನ್ನು ನೋಡಿದ್ರು ಒಬ್ಬ ಸೃಷ್ಟಿಕರ್ತನಿದ್ದಾನೆ ಅಂತ ನಮ್ಗೆ ಆಗುತ್ತೆ. ಅದು ಹಾಗೆ ಇದ್ಯಾಕೆ ಆಗ್ತಾ ಇದೆ, ಅದ್ಯಾಕೆ ಆಗ್ತಾ ಇದೆ, ಇದರ ಏನು ಕಾರಣ, ಅದೇನು ಕಾರಣ, ಈ ತರ ನಮ್ಗೆ ಸಹಜವಾಗಿ ಒಂದು ಜಿಜ್ಞಾಸೆ ಮಾಡುವ, ಪ್ರಶ್ನೆ ಮಾಡುವ ಒಂದು ಸ್ವಭಾವ ಇದೆ ನಮಗೆ. ಸೊ ಇದನ್ನು ಆ ಸರಿಯಾದ ಒಂದು ರೀತಿಯಲ್ಲಿ ನಾವು ಜಿಜ್ಞಾಸೆ ಮಾಡಿ ಯಾರಾದ್ರೂ ಸರಿಯಾದ ನಮ್ಗೆ ಉತ್ತರವನ್ನು ಕೊಟ್ಟರೆ ಆಗ ನಾವು ಸಹಜವಾಗಿ ಇದು ನಮ್ಮ ಜಿಜ್ಞಾಸೆಯಲ್ಲಿ ಕೃಷ್ಣನನ್ನು ತಲುಪ್ತೇವೆ. ಅವನು ಸರ್ವ ಕಾರಣ. ಕೃಷ್ಣ ಗೀತೆಯಲ್ಲಿ ನಮ್ಗೆ ಏನ್ ಹೇಳ್ತಾನೆ, ಚತುರ್ವಿಧ ಭಜಂತೇಮ ಜನಾ ಸುಕೃತಿನೋ ಅರ್ಜುನ, ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ. ಸೊ ನನ್ನನ್ನು 4 ರೀತಿಯ ಪುಣ್ಯ ಜೀವಿಗಳು ನನ್ನನ್ನು ನನ್ನ ಭಕ್ತರಾಗಿ ಅವರು ನನ್ನನ್ನು ಸೇವೆ ಮಾಡ್ತಾರೆ ಅವರು. ಸೊ ಅದರಲ್ಲಿ ಇಬ್ಬರು ಆರ್ತೋ ಅರ್ಥಾರ್ಥಿ, ಮತ್ತೆ ಜಿಜ್ಞಾಸು ಮತ್ತೆ ಜ್ಞಾನಿ. ಜಿಜ್ಞಾಸು ಅಂದ್ರೆ ಪ್ರಶ್ನೆಗಳಿದೆ, ಜ್ಞಾನಿ ಅಂದ್ರೆ ಆ ಪ್ರಶ್ನೆಗಳಿಂದ ಅವರಿಗೆ ನಿರ್ಣಯ ಸರಿಯಾಗಿ ಆಯ್ತು, ಗೊತ್ತಾಯ್ತು, ಅವ್ರಿಗೆ ಅನುಭವ ಆಯ್ತು. ಕೃಷ್ಣನೇ ಅದಕ್ಕೆ ಆದಿಮೂಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವನಿಧಿ ಸಮಹಾತ್ಮ ಸುದುರ್ಲಭ. ಸೊ ಈ ರೀತಿಯಲ್ಲಿ ಇದು ನಾವು ಅನ್ವೇಷಣೆ ಮಾಡಬೇಕು, ಮತ್ತೆ ಸರಿಯಾದ ಒಂದು ಮಾರ್ಗದರ್ಶನದಿಂದ ಕೇಳಿ ನಮ್ಮ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಪಡಿಬೇಕು ನಾವು. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು ನಮ್ಗೆ ಈ ವಿಧಾನವನ್ನು ತೋರಿಸ್ತಾ ಇದ್ದಾರೆ, ಮತ್ತೆ ಶುಕಮುನಿಗಳಿಗೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಹೇಗೆ ಸೃಷ್ಟಿಗಳು, ಶಕ್ತಿಗಳು ಇದು ಹೇಗೆ ಮೊದಲಿಗೆ ಉತ್ಪತ್ತಿ ಆಯ್ತು, ಹೇಗೆ ಈ ದೇವತೆಗಳು ಎಲ್ಲ ಬಂದರು, ಇದೆಲ್ಲ ಮೂಲ ಕಾರಣ ಯಾರು. ಸೊ ಈ ತರ ನಮಗೆ ಕೇಳ್ತಾ ಇದ್ದಾರೆ. ಕ್ರಿಯೇಷನ್ ಮತ್ತೆ ಕ್ರಿಯೇಷನ್ ಫಸ್ಟ್ಗೆ ಹೇಗಾಯ್ತು, ಮಹಾವಿಷ್ಣುವಿನಿಂದ ಬರೋದು, ಅವರು ಭಗವಂತನ ಒಂದು ವಿಸ್ತರಣೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮೊದಲ ವಿಸ್ತರಣೆ ಬಲರಾಮನ ವಿಸ್ತರಣೆ, ಚತುರ್ವ್ಯೂಹ 4 ರೂಪಗಳು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಮತ್ತೆ ಅವರಿಂದ ಒಂದು ನಾರಾಯಣ ರೂಪ, ಮತ್ತೆ 2ನೇ ಚತುರ್ವ್ಯೂಹ ರೂಪಗಳು ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಸೊ ಅವರ ಸಂಕರ್ಷಣೆಯಿಂದ ಮತ್ತೆ ಬರುವುದು ಮಹಾವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ಸೊ ಮಹಾವಿಷ್ಣು ಅನ್ನೋರು ಭೌತಿಕ ಜಗತ್ತಿನ ಒಂದು ಸೃಷ್ಟಿಗೋಸ್ಕರ ಭಗವಂತನ ಒಂದು ಬೃಹದಾಕಾರದ ರೂಪ, ಒಂದು ಭಾಗದಲ್ಲಿ ಅವರು ತಮ್ಮ ದೇಹದಿಂದಾನೇ ಸೃಷ್ಟಿ ಮಾಡುವ ಒಂದು ಮೋಡಗಳು, ಸೃಷ್ಟಿ ಮಾಡುವ ಒಂದು ನೀರು, ಕಾರಣ ಸಮುದ್ರ. ಮತ್ತೆ ಅದರಲ್ಲಿ ಅವರು ಇದ್ದು ಅವರ ಶ್ವಾಸದಿಂದ ಅವರು ಎಷ್ಟು ಬ್ರಹ್ಮಾಂಡಗಳನ್ನು ಅವರ ದೇಹದ ಚರ್ಮದ ರಂಧ್ರಗಳಿಂದ, ಸ್ಕಿನ್ ಪೋರ್ಸ್, ಚರ್ಮದ ತೂತುಗಳು, ಸೊ ಅಲ್ಲಿಂದ ಹೊರಗೆ ಬರೋದು. ಮತ್ತೆ ಅವರು ನೋಡ್ತಾನೆ, ಅವರ ದೃಶ್ಯದಿಂದ, ನೋಟದಿಂದ ಈ ಭೌತಿಕ ಶಕ್ತಿಯನ್ನು ಸೃಷ್ಟಿ ಮಾಡ್ತಾರೆ, ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾರೆ. ಸೊ ಅದನ್ನ ಮಹಾವಿಷ್ಣು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಆದೇಶದಲ್ಲಿ, ಅವರ ಇಚ್ಛೆಯಿಂದ ಭೌತಿಕ ಶಕ್ತಿ ಅನ್ನೋದು ಪ್ರಾರಂಭ ಆಗುತ್ತೆ. ಮತ್ತೆ ಶಿವ ಮತ್ತೆ ಅವರ ಒಂದು ಪಾತ್ರ ಕೂಡ ಇದೆ ಅಲ್ಲಿ. ಶಿವ ಕೂಡ ಮಹಾವಿಷ್ಣುವಿನ ಒಂದು ವಿಸ್ತರಣೆಯಾಗಿ ಅವರು ಸೃಷ್ಟಿಯ ಒಂದು ಇದಿದೆ, ಅವರು ಕೂಡ ಒಂದು ಕೆಲಸ ಇದೆ. ಮತ್ತೆ ಎಲ್ಲ ಜೀವಿಗಳು ಯಾರ್ಯಾರು ನಾವು ಭಗವಂತನ ಸೇವೆ ಮಾಡಬಾರ್ದು ಅಂತ ಒಂದು ಇಚ್ಛೆ ಇಟ್ಕೊಂಡಿದೀವಿ ನಾವು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಹಜವಾಗಿ ಕೃಷ್ಣ ಸೇವೆ ಮಾಡೋದು, ಆದ್ರೆ ನಮಗೆ ಆ ಒಂದು ಸೇವೆ ಮನೋಭಾವ ಹೋದ್ಮೇಲೆ ನಾವಲ್ಲಿ ಡಿಸ್ಟರ್ಬೆನ್ಸ್ ಆಗ್ತೀವಿ ಕೃಷ್ಣನಿಗೆ. ಆಗ ಕೃಷ್ಣ ನಮಗೆ, ನಿಮಗೆ ಇದು ಸ್ಥಳ ನಿಮಗಲ್ಲ, ನಿಮಗೆ ನಾನು ಇನ್ನೊಂದು ಸ್ಥಳವನ್ನು ಸೃಷ್ಟಿ ಮಾಡ್ತೇನೆ ಅಂತ ನಮ್ಮನ್ನು ಈ ಜೈಲ್, ಹೇಗೆ ಒಂದು ಕಾನೂನಿನಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಒಂದು ಜೈಲ್ ಅಂತ ಸರ್ಕಾರ ಸೃಷ್ಟಿ ಮಾಡುತ್ತೆ, ಅದೇ ರೀತಿಯಲ್ಲಿ ಕೃಷ್ಣನು ನಮಗೆ ವೈಕುಂಠದ ಜಗತ್ತಿಂದ
ಇಲ್ಲಿ ಭೌತಿಕ ಜಗತ್ತಿಗೆ ಒಂದು ಜೈಲ್ ಸೃಷ್ಟಿ ಮಾಡಿ ಇಲ್ಲಿ ಇಷ್ಟು ಗಟ್ಟಿಯಾಗಿ ಪ್ರತಿಯೊಂದು ಜೈಲ್ ಇದು ಬ್ರಹ್ಮಾಂಡನು ಇದು ಎಷ್ಟು ಪ್ಯಾಕ್ ಇದೆ ಅಂದ್ರೆ ನಾವು ಇದು ಒಂದ ಹೊರಗೆ ಬರ್ಲಿಕ್ಕಾಗಲ್ಲ. ಇದು ಅಂಧಕಾರದ ಪ್ರದೇಶಗಳು ಪ್ರತಿಯೊಂದು ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡದಲ್ಲಿ ಇದು ಎಲ್ಲಿ ಶುರು ಆಗುತ್ತೆ ಎಲ್ಲಿ ಅಂತ್ಯ ಆಗುತ್ತೆ ನಮ್ಗೆ ತಿಳಿದಿಲ್ಲ. ವಿಜ್ಞಾನಿಗಳು ಹೇಳೋದು ಇದು ಯಾವಾಗಲೂ ತುಂಬಾ ದೊಡ್ಡದು ಆಗ್ತಾನೆ ಇದೆ, ಅದು ಎಲ್ಲಿ ಕೊನೆ ಇನ್ನೂ ಶುರು ಅಂತ ಗೊತ್ತಾಗಿಲ್ಲ. ಅದು ಒಂದು ಬ್ರಹ್ಮಾಂಡ. ಈ ರೀತಿಯ 1000 ಕೋಟಿ ಬ್ರಹ್ಮಾಂಡಗಳು, ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು. ಸೊ ಇದರ ಈಚೆ ಮಹಾವಿಷ್ಣುವಿನ ಅಸ್ತಿತ್ವ ಆ ಕಾರಣಾಣ ಸಮುದ್ರದಲ್ಲಿ, ಅದರ ಮೇಲೆ ವೈಕುಂಠ ಲೋಕ. ಏನ್ ಹೇಳ್ತಾರೆ ಬ್ರಹ್ಮ ಸಂಹಿತೆಯಲ್ಲಿ, ಗೋಲೋಕ ನಾಮ್ ನಿಜದಾಮಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಸೊ ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರು, ನಾವಿರೋದು ತುಂಬಾ ಕೆಳಮಟ್ಟದ ಜಗತ್ತು ದೇವಿಧಾಮ, ಅಲ್ಲಿ ದುರ್ಗಾಶಕ್ತಿ ದುರ್ಗಾದೇವಿ ಅವರೇ ಇಲ್ಲಿ ಸುಪ್ರೀಂ ಬಾಸ್. ಸೊ ಅವರು ಎಲ್ಲ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅನಂತ ಕೋಟಿ ಬ್ರಹ್ಮಾಂಡಗಳು. ಇದರ ಮೇಲಿದೆ ಮಹೇಶಧಾಮ ಶಿವ, ಅಲ್ಲಿ ಆ ಬ್ರಹ್ಮಜ್ಯೋತಿ ಅದನ್ನು ಕೂಡ ಹೇಳೋದ ರೀತಿಯಲ್ಲಿದೆ. ಸೊ ಅವರ ಒಂದು ಕಾರ್ಯನಿರ್ವಹಣೆ ಇದೆ. ಆ ಮಹೇಶಧಾಮದ ಮೇಲೆ ಹರಿಧಾಮವಿದೆ, ವೈಕುಂಠ ಲೋಕಗಳು, ಭಗವಂತನ ಎಷ್ಟೋ ವಿಸ್ತರಣೆಗಳು, 4 ಕೈಗಳ ರೂಪಗಳು, ಎಷ್ಟೆಷ್ಟು ಲೋಕಗಳು. ಮತ್ತೆ ಅದರ ಮೇಲೆ ಭಗವಂತನ ದ್ವಿಭುಜ ಮುರಳೀಧರನಾಗಿ ಕೃಷ್ಣ ರೂಪ ಗೋಲೋಕಧಾಮ. ಸೊ ಗೋಲೋಕಧಾಮ ಅತ್ಯುನ್ನತ ಧಾಮ. ಸೊ ಅದರ ಕೆಳಗೆ ಈ ಧಾಮಗಳು. ಸೊ ಈಗ ಪರೀಕ್ಷಿತ್ ಮಹಾರಾಜ್ ನಮಗೆ ಅದರ ಬಗ್ಗೆ ಕೇಳ್ತಾ ಇಲ್ಲ, ಎಲ್ಲಿ ಗೋಲೋಕಧಾಮ ವೈಕುಂಠಧಾಮ. ಅವರು ಈ ಭೌತಿಕ ಜಗತ್ತು ಹೇಗೆ ಸೃಷ್ಟಿ ಆಯ್ತು, ನಾವು ಇಲ್ಲಿದ್ದೇವೆ, ಇಲ್ಲಿ ಹೇಗೆ ಬಂದ್ವಿ, ನಾವು ಯಾಕೆ ಬಂದ್ವಿ, ಇದೆಲ್ಲ ಹೇಗೆ ಆಗ್ತದೆ, ಇದನ್ನು ತಿಳ್ಕೊಳ್ಳಿಕ್ಕೆ ಶುಕಮುನಿಗಳಂತ ದೊಡ್ಡ ವ್ಯಕ್ತಿಗಳು ಇಲ್ಲ, ಅವರ ರೀತಿಯ ಮಹಾತ್ಮರಿಲ್ಲ. ಸೊ ಅವರಿಂದ ನಿಮ್ಮ ಬಾಯಲ್ಲಿ ನಿಮ್ಮ ಇದೆಲ್ಲ ಕೇಳ್ಬೇಕು ನಾವು. ಇದರ ಹೇಗೆ, ಇದರ ಒಂದು ಉದ್ದೇಶ ಏನು, ಇದೆಲ್ಲ ಸೃಷ್ಟಿಯಾಕೆ, ಇದು ಹೇಗೆ ಸೃಷ್ಟಿಯಾಗೋದು, ಯಾರ್ಯಾರ ವ್ಯಕ್ತಿಗಳು ಇದರಲ್ಲಿ ಇದ್ದಾರೆ ಇದನ್ನ ಸೃಷ್ಟಿಯಾದಾಗ. ಯಾಕಂದ್ರೆ ಭಗವಂತನು ಮೊದಲ ಒಂದು ಇದು ಇಚ್ಛೆ ಅಷ್ಟೇ, ಮತ್ತೆ ಬ್ರಹ್ಮದೇವರಿದ್ದಾರೆ, ಮತ್ತೆ ಬ್ರಹ್ಮದೇವರು ಎಲ್ಲವನ್ನು ಸೃಷ್ಟಿ ಮಾಡುವಂಥದ್ದು, ಮತ್ತೆ ಅವರ ಕೆಳಗೆ ಎಷ್ಟು ಅಧಿಕಾರಿಗಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಅವರು ವ್ಯವಸ್ಥಿತವಾಗಿ ಶುಕಮುನಿಗಳಿಂದ ಕೇಳಬೇಕು ಅಂತ ಇದು ಪ್ರಶ್ನೆ ಮಾಡ್ತಾರೆ. ಆಗ ನಾವು ಏನು ಶ್ರೀಕೃಷ್ಣನ ಸ್ಥಾನ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡು, ಚೈತನ್ಯ ಚರಿತಾಮೃತದಲ್ಲಿ ಹೇಳೋದು ಸಿದ್ಧಾಂತ ಏನಿದೆ, ಈ ತತ್ವ ಏನಿದೆ, ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನ ಕರೋ ಆಲಸ್, ಇದನ್ನು ಆಲಸ್ಯ ಮಾಡಬಾರ್ದು. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದು ಹೇಗೆ ಸೃಷ್ಟಿಯ ಕಾರ್ಯಗಳಾಗುತ್ತೇವೆ ಅಂತ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಈ ಒಂದು ತತ್ವವನ್ನು ಹೇಗೆ ಸೃಷ್ಟಿ ಎಲ್ಲ ಚಟುವಟಿಕೆಗಳಾಗ್ತದೆ ಅಂತ, ಅವಾಗ ಭಗವಂತನ ಸ್ಥಾನ, ಭಗವಂತನ ಇದು ನಮಗೆ ಸಹಜವಾಗಿ ಆ ಭಕ್ತಿಪೂರ್ವಕ ಭಾವನೆ ಬೆಳೆಯುತ್ತೆ. ಹರೇ ಕೃಷ್ಣ.